ರಾಮ 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 ಹರೇ ಹರೇ. ಸೊ ಧ್ರುವ ಮಹಾರಾಜರು ಬದ್ರಿಕಾಶ್ರಮದಲ್ಲಿ ಅಂತ ಕೇಳಿದ್ವಿ ನಾವು. ಅವರು ಅವರ ರಾಜ್ಯಭಾರವನ್ನು ತನ್ನ ಮಗನಿಗೆ ಒಪ್ಪಿಸಿ ಅವರು ಬದ್ರಿಕಾಶ್ರಮಕ್ಕೆ ಹೋದರು. ಸೊ ಅಲ್ಲಿ ಅವರು ಮತ್ತೆ ತೀವ್ರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದವರು. ಸೊ ಆಗ ಇವರು ಇಲ್ಲಿ ಅವರನ್ನು ವೈಕುಂಠಧಾಮಕ್ಕೆ ಕರೆದೊಯ್ಯಲು ಸಾಕ್ಷಾತ್ ವೈಕುಂಠ ಲೋಕದಿಂದ ನಂದ ಸುನಂದ, ಸೊ ಅವರಿಬ್ಬರು ಭಗವಂತನ ಪಾರ್ಷದರು. ಸೊ ಅವರು ಬಂದಿದ್ದಾರೆ. ಸೊ ಭಗವಂತನ ನಿತ್ಯ ಪಾರ್ಷದ, ನಿತ್ಯ ಸೇವಕರು. ಅವರ ವಿವರಣೆ ಇಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ದು. ಅವರು ತುಂಬಾ ಸುಂದರವಾಗಿ ಅವರ ದೇಹ, ಅವರು ಕೂಡ ಭಗವಂತನ ಹಾಗೆ ನಾರಾಯಣನ ಸಹಚರರಾಗಿ 4 ಕೈಗಳನ್ನು ಹೊಂದ ವ್ಯಕ್ತಿಗಳು ಅಂತ ಕೇಳ್ತಾರೆ. ಸೊ ಭೌತಿಕ ಲೋಕದಲ್ಲಿ ನಾವು ಯಾರು ನೋಡೋದಿಲ್ಲ ಹೀಗೆ 4 ಕೈಗಳಿರೋದು. ಸೊ 4 ಕೈಗಳಿಂದ ಯಾರಿಗಾದಿದ್ರೆ ನಮ್ಮ ಇವರು ವೈದ್ಯರು ಹೇಳ್ತಾರೆ ಏನೋ ಆಗಿರ್ಬೇಕು, ಏನೋ ಒಂದು ಅವರು ಬೆಳವಣಿಗೆ ಆಗೋ ಏನೋ ಇದಾಗ್ಬಿಟ್ಟು, ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಬಂದಿರ್ಬೋದು ಏನೋ ಅಂತ ಹೇಳ್ತಾರೆ. ಇಲ್ಲ, ಹೀಗೆ ಭಗವಂತನ ಧಾಮದಲ್ಲಿ ಅಲ್ಲಿ ಕೃಷ್ಣನ ಲೋಕದಲ್ಲಿ ಕೃಷ್ಣನ ಸಹಚರರು 2 ಕೈಗಳನ್ನು ಹೊಂದಿರ್ತಾರೆ. ಆದರೆ ವೈಕುಂಠ ಲೋಕಗಳು ಕೃಷ್ಣನ ಅಸಂಖ್ಯಾತ ವಿಸ್ತರಣೆಗಳು, ನಾರಾಯಣ ರೂಪಗಳು. ಸೊ ಅಲ್ಲಿ ಅವರ ಭಗವಂತ ನಾರಾಯಣನ ಸೇವಕರು ಅವರೆಲ್ಲ ನಾರಾಯಣನ ರೀತಿಯಲ್ಲೇ 4 ಕೈಗಳನ್ನು ಉಳ್ಳವರಾಗಿರ್ತಾರೆ. ನರಸಿಂಹದೇವರು ಕೂಡ ಅವರು ಅವತರಿಸಿದಾಗ ಹೇಳ್ತಾರೆ ಬಹಳ ಕೈಗಳಿತ್ತು. 2 ಕೈ 4 ಕೈ ಅಲ್ಲ, ಭಗವಂತನ ಎಷ್ಟು ಕೈಗಳಾದರೂ ಅವನು ವ್ಯಕ್ತಪಡಿಸ್ಬೇಕು. ಅವನು ಅಪರಿಮಿತ, ಅವನು ನಮ್ಮ ಚಿಂತನೆಗೆ ಅತೀತನು, ಅಚಿಂತ್ಯನು. ಸೊ ಅವನನ್ನು 100 ಕೈ 1000 ಕೈ ಎಷ್ಟು ಕೈ ಬೇಕಾದ್ರೂ ವ್ಯಕ್ತಪಡಿಸ್ಬೇಕು. ವಿಶ್ವರೂಪದಲ್ಲಿ ಕೃಷ್ಣನು ಕೂಡ ತೋರಿಸಿದ್ದು ಅರ್ಜುನನಿಗೆ ಎಲ್ಲ ಎಷ್ಟೋ ತಲೆಗಳು, ಎಷ್ಟೋ ಕೈಗಳು, ಎಷ್ಟೋ ಇದು. ಭಗವಂತನ ಅಸ್ತಿತ್ವ, ಭಗವಂತನ ವಿಷಯ ನಮಗೆ, ನಮ್ಮ ಮನಸ್ಸು, ನಮ್ಮ ಮೆದುಳು ಇದಕ್ಕೆ ಅತೀತ, ನಮ್ಮ ಕಲ್ಪನಾತೀತ. ಆದರೂ ಇಲ್ಲಿ ಅವರ ವಿವರಣೆ ಶಾಸ್ತ್ರದಲ್ಲಿದೆ. ಹೀಗೆ ಭಗವಂತನ ಭಕ್ತರು, ಭಗವಂತನ ದೂತರು, ವಿಷ್ಣು ದೂತರು, ಭಗವಂತನ ಪಾರ್ಷದರು. ಸೊ ಅವರು ಬಹಳ ಕಡೆ ಇವರ ವಿವರಣೆ ಇದೆ. ಭಾಗವತದಲ್ಲಿ ಮತ್ತೆ ಮತ್ತೆ ವಿವರಣೆಗಳು ಬರ್ತಾ ಇದೆ. ಸೊ ನಾವೇನು ಎಲ್ಲವೂ ಎಲ್ಲಿ ನೋಡಿದೆ ಪ್ರಪಂಚದಲ್ಲಿ, ಜಗತ್ತಲ್ಲಿ ದೇವತೆಗಳು ಕೂಡ ನಮಗೆ ಗೊತ್ತಿಲ್ಲ. ಸೊ ಉನ್ನತ ಲೋಕದಲ್ಲಿ ದೇವತೆಗಳು ಕೂಡ ಇದ್ದಾರೆ, ಅವರಿಗೂ ಈಚೆ. ಆದ್ರೆ ಇಲ್ಲಿ ವಿವರಣೆ ಹೇಳ್ತಾ ಇರೋದು ಇವರು ಆ ದೇವತಾ ಲೋಕಕ್ಕೆ ಸೇರಿದ ವ್ಯಕ್ತಿಗಳು ಅಲ್ಲ. ಇವರು ಸಾಕ್ಷಾತ್ ವೈಕುಂಠ ಲೋಕ. ಸಾಕ್ಷಾತ್ ವೈಕುಂಠ ಅಂದ್ರೆ ಪರಸ್ತಸ್ಮಾತ್ತು ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತ ಸನಾತನ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ನಿಮ್ಗೆ ಕಾಣಿಸುವುದು ಎಷ್ಟೋ ಕಾಣಿಸುತ್ತೆ ನಮ್ಗೆ, ಹೀಗೆ ನಮ್ಮ ಜಡ ಈ ಕಣ್ಣುಗಳಿಂದ ಕಾಣುತ್ತೆ, ನಮ್ಗೆ ನೋಡ್ತಾ ಇದ್ದೇವೆ. ಅಂದ್ರೆ ಎಷ್ಟೋ ವಸ್ತುಗಳಿವೆ ನಮ್ಮ ಕಣ್ಣುಗಳಿಗೆ ಕಾಣೋದಿಲ್ಲ. ಆದ್ರೆ ಈ ಕಣ್ಣುಗಳು ಕಾಣದೇ ಇರೋದ್ರಿಂದ ನಾವೇನ್ ಮಾಡ್ತೇವೆ, ಒಂದು ಮೈಕ್ರೋಸ್ಕೋಪ್, ಒಂದು ಟೆಲಿಸ್ಕೋಪ್, ಈ ತರ ಏನೋ ಒಂದು ಶೋಧನೆ ಮಾಡಿ ಕಂಡಿಡ್ತೇವೆ. ಅತಿ ಚಿಕ್ಕ ವಸ್ತುಗಳನ್ನು ನೋಡ್ಬೋದು, ಇಲ್ಲ ಅತಿ ದೂರವಾದ ವಸ್ತುಗಳನ್ನು, ವ್ಯಕ್ತಿಗಳನ್ನು ನೋಡೋ ಅಂತ ಒಂದು ಪ್ರಯತ್ನದಲ್ಲಿ ಟೆಲಿಸ್ಕೋಪ್ಗಳೆಲ್ಲ ಇರ್ಬೋದು. ಆದ್ರೆ ಭಗವಂತನ ಹೇಳೋದು, ಈ ರೀತಿ ನಿಮ್ಮ ಇಲ್ಲಾಂದ್ರೆ ಇಂದ್ರಿಯದಿಂದ ನೀವು ಕಂಡುಹಿಡಿದ ವಸ್ತುಗಳಿಂದ, ಗ್ರಹಣೆಯಿಂದ, ಇದಕ್ಕೂ ಈಚೆ ನನ್ನ ದಿವ್ಯವಾದ ಅಸ್ತಿತ್ವ ಇದೆ. ಪರಸ್ತಸ್ಮಾತ್ ಭಾವೋ ಅನ್ಯ ವ್ಯಕ್ತೋ ಅವ್ಯಕ್ತ. ವ್ಯಕ್ತ ಅಂದ್ರೆ ನಮ್ಗೆ ಗೊತ್ತಾಗೋದು ನಮ್ಮ ನೇರ ಕಣ್ಣುಗಳಿಂದನೋ, ಇಲ್ಲಾಂದ್ರೆ ನಾವು ಶೋಧನೆ ಮಾಡಿ ಕಂಡುಹಿಡಿದ ವಸ್ತುಗಳಿಂದ, ಗ್ರಹಣೆಯಿಂದ, ಅದಕ್ಕೂ ಈಚೆ ವ್ಯಕ್ತೋ ಅವ್ಯಕ್ತ. ಎಷ್ಟೋ ಇದೆ ಅವ್ಯಕ್ತ, ಗೊತ್ತಾಗ್ತಾ ಇಲ್ಲ. ವಿಜ್ಞಾನಿಗಳು ಕೂಡ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಊಹಾಪೋಹ, ಹೀಗಿರ್ಬೋದು, ಆಗಿರ್ಬೋದು. ಅದು ಪ್ಲೂಟೋ ಅನ್ನೋದು ಒಂದು ನಕ್ಷತ್ರ ಅಲ್ಲ, ಒಂದು ಗ್ರಹ ಅಂತ ಹೇಳ್ತಾ ಇದ್ರು. ಮತ್ತೆ ಕೆಲವು ವರ್ಷಗಳ ನಂತರ ಇಲ್ಲ, ಅದು ಪ್ಲೂಟೋ ಅನ್ನೋದು ಒಂದು ಗ್ರಹ ಅಲ್ಲ. ಯಾಕಂದ್ರೆ ಊಹಾಪೋಹದ ಜ್ಞಾನ ಸ್ಪಷ್ಟವಿಲ್ಲ, ಅದು ಬದಲಾಗ್ತಾ ಇರುತ್ತೆ. ಶೋಧನೆಗಳು ಅದರ ಮೇಲೆ ಅದರ ಇದು ಚೇಂಜ್ ಆಗ್ತಾ ಇರುತ್ತೆ. ಆದರೆ ಕೃಷ್ಣ ಹೇಳ್ತಾರೆ, ಅದಕ್ಕೂ ನೋಡೋದಕ್ಕೂ ನೋಡದೆ ಇರೋ ಇದಕ್ಕೂ ಕೂಡ ಹೊರಗೆ ಈ ಒಂದು ಜಗತ್ತಿದೆ. ಸೊ ಆ ಜಗತ್ತು
ಇದೆ ವೈಕುಂಠ ಲೋಕ, ವಿಗತ ಕುಂಠ ಸ್ಯಾತ್, ಅಲ್ಲಿ ಯಾವ ಆತಂಕ ಇಲ್ಲ. ಎಲ್ಲ ಭಕ್ತರು ಭಗವಂತನ ನಿತ್ಯ ಸೇವೆಯಲ್ಲಿ ಆನಂದದಿಂದ ತೊಡಗಿದ್ದಾರೆ. ಸೊ ಆ ವ್ಯಕ್ತಿಗಳು ಇಲ್ಲಿ ಅವರ ವಿವರಣೆ. ಸೊ ಅವರು ಬಂದಿದ್ದಾರೆ ಇಲ್ಲಿ. ಧ್ರುವ ಮಹಾರಾಜರು ಗೊತ್ತಾಯ್ತು, ಧ್ರುವ ಮಹಾರಾಜರಿಗೆ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ಭಗವಂತ ನಿತ್ಯ ಪಾರ್ಷದರು, ಅದರಲ್ಲೂ ಮುಖ್ಯರಾದವರು ಇವರು ನಂದ ಸುನಂದ. ಸೊ ನಾನು ನೆಕ್ಸ್ಟ್ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ ನಾವ್ ಯಾರು ಅಂತ ಕೂಡ ಅವರು ಅವರ ಪರಿಚಯವನ್ನು ಕೂಡ ಕೊಡ್ತಾರೆ. ಸೊ ಧ್ರುವ ಮಹಾರಾಜರು ಫಸ್ಟ್ಗೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಅವ್ರನ್ನ ನೋಡಿದ್ದೆ, ಅವ್ರಿಗೆ ತುಂಬಾ ಸಂತೋಷ ಆಯ್ತು, ಆನಂದ ಆಯ್ತು, ಆದ್ರೆ ಒಂದು ಆಶ್ಚರ್ಯಚಕಿತರಾದ್ರು ಒಂದು ರೀತಿ. ಇವಾಗ ಯಾರಾದ್ರೂ ನಮ್ಮ ಮನೆಗೆ, ನಮ್ಮ ದೇವಾಲಯಕ್ಕೋ ನಿಮ್ಮ ಮನೆಗೋ ಯಾರಾದ್ರೂ ದೊಡ್ಡ ವ್ಯಕ್ತಿ ಬಂದ್ರೆ, ದೊಡ್ಡ ವಿಜ್ಞಾನಿ, ತುಂಬಾ ಅವ್ರನ್ನ ಗೌರವಿಸೋ ಒಂದು ವ್ಯಕ್ತಿನೋ, ಇಲ್ಲ ದೊಡ್ಡ ರಾಜಕೀಯ ಪ್ರಧಾನಿನೋ ಈ ರೀತಿಯ ಬಂದ್ರೆ ಡೆಫಿನೆಟ್ಲಿ ನಮ್ಗೇನಾಗುತ್ತೆ, ಏನ್ ಮಾಡ್ಬೇಕು ಅಂತ ಒಂದು ಕ್ಷಣ ಇದಾಗ್ಬೋದು, ತಬ್ಬಿಬ್ಬಾಗ್ಬೋದು. ನಾವು ಗೊತ್ತಿಲ್ಲ ನಮ್ಗೆ ಹೇಗೆ ಎಲ್ಲಿ ಹೋಗೋದು, ಏನ್ ತರೋದು, ಏನ್ ಮಾಡೋದು. ಸೊ ಆ ರೀತಿ. ಸೊ ಧ್ರುವ ಮಹಾರಾಜರ ಸ್ಥಿತಿ ಕೂಡ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಧ್ರುವ ಮಹಾರಾಜರಿಗೆ ಸಡನ್ ಆಗಿ ಅವ್ರಿಗೆ ಏನು ಯಾವ ಕ್ರಮದಲ್ಲಿ ಒಬ್ಬ ಇವರನ್ನು ನಾವು ಬರಮಾಡ್ಬೇಕು ಅಂತ ಅವರು ಮರ್ತು ಬಿಟ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅವ್ರೇನ್ ಮಾಡುದು, ಅದಕ್ಕೆ ಭಗವಂತ ನಾಮವನ್ನು ಹೇಳಿದ್ರು. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ನಾಮವನ್ನು ಅವರು ಕೀರ್ತಿಸಿದ್ರಿಂದ ಎಲ್ಲವೂ ಕೂಡ ಪರಿಪೂರ್ಣತೆ ಆಯ್ತು ಅಂತ ಹೇಳ್ತಾರೆ. ಸೊ ನಮ್ಗೆ ನಿಜವಾದ ಹೀಗೆ ಕ್ರಮ ಇದೆ ಪ್ರತಿಯೊಂದಕ್ಕೂ. ಆ ಕ್ರಮ ನಾವು ಪಾಲನೆ ಮಾಡಿಲ್ಲ ಅಂದ್ರೂ ಕೇವಲ ನಾವು ಭಗವಂತ ನಾಮವನ್ನು ಹೇಳಿದ್ರೆ ಅದು ಪರಿಪೂರ್ಣ ಅಂತ ಇಲ್ಲಿ ಹೇಳ್ತಾರೆ. ವಿಘ್ನಾಯ ತಾವತ್ ಉತ್ತಮ ಗಾಯ ಕಿಂಕರ. ಗೊತ್ತಾಯ್ತು ಅವ್ರಿಗೆ, ಏನ್ ಗೊತ್ತಾಯ್ತು? ಉತ್ತಮ ಗಾಯ, ಭಗವಂತನ ಎಲ್ಲ ಕೀರ್ತಿ, ಉತ್ತಮ ಗಾಯ, ಅವನ ಕೀರ್ತಿ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಉತ್ತಮ ಗಾಯ ಕಿಂಕರ, ಅವನ ಕಿಂಕರ, ಅವನ ಸೇವಕರು ಬಂದಿದ್ದಾರೆ. ಅಭ್ಯುತ್ಥಿತ, ಅವರು ಎದ್ದು ನಿಂತರು. ಸೊ ಅಟ್ಲೀಸ್ಟ್ ಎದ್ದು ನಿಂತಬೇಕು, ನಾವು ಎದ್ದು ನಿಲ್ಬೇಕು. ಯಾರು ಉನ್ನತ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳು ಬಂದಾಗ ಅದೊಂದು ಕ್ರಮ. ಕ್ಲಾಸಲ್ಲೂ ಕೂಡ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಟೀಚರ್ ಬಂದಿದ ತಕ್ಷಣ ಎದ್ದು ನಿಲ್ತಾರೆ. ಮಕ್ಕಳಿಂದಾನೇ ಅದೊಂದು ಅಭ್ಯಾಸ ಆಗುತ್ತೆ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್, ಈ ತರ ಅಭ್ಯಾಸ ಆಯ್ತು, ಎದ್ದು ನಿಲ್ತಾರೆ. ಸೊ ಹಾಗೆ ಅದೇ ರೀತಿಯಲ್ಲಿ ಧ್ರುವ ಮಹಾರಾಜ್ ಕೂಡ ಅಭ್ಯುತ್ಥಿತ ಸಾಧ್ವಸ ವಿಸ್ಮೃತ ಕ್ರಮ. ಆದ್ರೆ ಸಡನ್ ಆಗಿ ಅವರು ಆ ರೀತಿ ಇವರು ಭಗವಂತನ ನಿತ್ಯ ಸೇವಕರು ಬರ್ತಾರೆ ಅಂತ ಅವ್ರಿಗೆ ಅಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅವರು ಭಕ್ತಿ ಸೇವೆ ಮಾಡ್ತಾ ಇದ್ರು, ಭಗವಂತನ ಸ್ಮರಣೆ ಮಾಡ್ತಾ ಇದ್ರು, ಭಗವಂತನ ನಾಮಜಪ ಮಾಡ್ತಾ ಇದ್ರು. ಆದರೆ ಈ ರೀತಿಗೆ ಬರ್ತಾರವರು, ಅವ್ರೊಂದು ವೈಕುಂಠ ವಿಮಾನವನ್ನು ತೆಗೆದುಕೊಂಡು ಬರ್ತಾರೆ ನನ್ನ ಕರೆದುಕೊಂಡು ಹೋಗಕ್ಕೆ. ಆ ರೀತಿ ಇವರು ಅಪೇಕ್ಷೆ ಮಾಡಿರ್ಲಿಲ್ವೋ, ಇಲ್ಲಾಂದ್ರೆ ಅಷ್ಟು ಬೇಗ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಿರ್ಲಿಲ್ವೋ. ಸೊ ಬಂದಿದ ತಕ್ಷಣ ಅವ್ರಿಗೆ ಸಡನ್ ಆಗಿ ಒಂದು ಆಶ್ಚರ್ಯವಾಯಿತು. ಸೊ ವಿಸ್ಮೃತ, ಮರ್ತೋದ್ರು ಅವರು. ವಿಸ್ಮೃತ ಕ್ರಮ ಯಾವ ರೀತಿಯಲ್ಲಿ ಈಗ ನಾನು ಮಾಡ್ಬೇಕು. ಎದ್ದು ನಿಂತರು, ಆದ್ರೂ ಕೂಡ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನನಾಮ ನಾಮಾನಿ ಗೃಣನ್ ಮಧುದ್ವಿಷ. ಸೊ ನನಾಮ ನಮಸ್ಕರಿಸಿದ್ರು, ಕೈ ಜೋಡಿಸಿ ಅವರು ನಮಸ್ಕರಿಸಿ. ಸಂಹತ ಪಾರ್ಷದ ಪ್ರಧಾನಾಂ ಇತಿ ಸಂಹತಾಂಜಲಿ. ಪಾರ್ಷದ ಪ್ರಧಾನ, ಅದು ಕೂಡ ಗೊತ್ತಾಯ್ತು ಅವ್ರಿಗೆ. ಇವರು ಸಾಮಾನ್ಯ ಭಕ್ತರಷ್ಟೇ ಅಲ್ಲ, ಇವರು ಆ ಭಕ್ತರಲ್ಲೂ ಕೂಡ ತುಂಬಾ ಉನ್ನತ ಭಕ್ತರು. ಅದರಲ್ಲಿ ಪ್ರಧಾನ ಅಂದ್ರೆ ಮುಖ್ಯರಾದವರು. ಪಾರ್ಷದ ಪ್ರಧಾನ ಇತಿ ಸಂಹತ, ಅದು ತಿಳ್ಕೊಂಡು ಅಂಜಲಿ, ಅವರಿಗೆ ಕೈ ಜೋಡಿಸಿ ಎದ್ದು ನಿಂತು ಅವ್ರಿಗೆ ಏನ್ ಮಾಡಿದ್ರು, ನನಾಮ ನಾಮಾನಿ ಗೃಹಣನ್ ಮಧುದ್ವಿಷ. ಸೊ ಅವರು ಮಧುದ್ವಿಷ ಅಂದ್ರೆ ಕೃಷ್ಣನು ಮಧು ಅಂತ ಒಬ್ಬ ಅಸುರ, ಅವನ ದ್ವಿಷ, ಅವನ ಒಂದು ವೈರಿ. ಸೊ ಮಧು ಕೈತಬ ಅಂತ ಹೇಳ್ತಾರೆ. ಅವರು ಒಬ್ಬ ಬ್ರಹ್ಮದೇವರು ಸೃಷ್ಟಿ ಮಾಡೋ ಸಮಯದಲ್ಲಿ ಅವರಿಂದ ವೇದಗಳನ್ನು ಅಪಹರಿಸುವ ಒಂದು ಪ್ರಯತ್ನ ಪಡ್ತಾರೆ. ಸೊ ವೇದಗಳು ಮೊದಲಿಗೆ ವೇದಗಳು ನಿತ್ಯವಾದದ್ದು, ಆದರೆ ಮತ್ತೆ ಸೃಷ್ಟಿಯಾದಾಗ ಭೌತಿಕ ಜಗತ್ತು ಅದು ಬ್ರಹ್ಮದೇವರಿಗೆ ಭಗವಂತನ ಕೊಡುವಂಥದ್ದು ಮೊದಲಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಸೊ ಆ ಬ್ರಹ್ಮದೇವರಿಗೆ ವೇದಜ್ಞಾನವು ಭಗವಂತನು ಬೋಧಿಸಿದ್ದು. ಸೊ ವೇದವನ್ನು ಮತ್ತೆ ಅದರ ತರುವಾಯ ಬ್ರಹ್ಮದೇವರು ಬೇರೆಯವರಿಗೆ ಅದನ್ನು ಕೊಡೋದು. ಸೊ ಇವರು ಮಧು ಕೈತಬ ಅವರು ಬ್ರಹ್ಮನಿಂದನೇ ಹುಟ್ಟು ಬರೋದು. ಆದ್ರೆ ಅಸುರರು ಅಂದ್ರೆ ಎಲ್ಲವನ್ನು ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಲಾಭಕ್ಕೋಸ್ಕರ ಉಪಯೋಗಿಸೋದು. ಸೊ ಈ ವೇದಜ್ಞಾನವನ್ನು ಕೂಡ ಅವರು ಆ ರೀತಿ ಈ ವೇದಜ್ಞಾನವನ್ನು ಆದ್ರೇನೋ ಪಡೆಯೋದು. ಸೊ ಅದನ್ನೇ ಅವರು ಅಪಹರಿಸೋ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಭಗವಂತನು ಹಯಗ್ರೀವ ಅವತಾರ ಅನ್ಸುತ್ತೆ, ಭಗವಂತನ ಅವತಾರದಲ್ಲಿ ಬಂದು ಅವರನ್ನು ಕೊಲ್ಲೋದೇನೋ ಮಧುದ್ವಿಷ. ಸೊ ಇಲ್ಲೇ ಹೇಳ್ತಾರೆ. ಸೊ ಆ ಮಧುದ್ವಿಷ ಅವನ ನಾಮವನ್ನು ಹೇಳಿದ್ರು. ಏನು ಗೊತ್ತಿಲ್ಲ ಅವ್ರು ಏನ್ ಮಾಡೋದು ಅಂತ, ಏನು ಗೊತ್ತಿಲ್ಲ ಅಂದ್ರೂ ಕೂಡ
ಅಟ್ಲೀಸ್ಟ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಈ ಹರೇ ಕೃಷ್ಣ ಮಂತ್ರ ಸೊ ನಾವು ಯಾವಾಗಲೂ ಹೇಳ್ಬೋದು, ಎಲ್ಲೂ ಕೂಡ ಹೇಳ್ಬೋದು, ಯಾರು ಕೂಡ ಹೇಳ್ಬೋದು. ಸೊ ಈ ಮಹಾಮಂತ್ರ ಭಗವಂತನ ನಾಮ, ಇದಕ್ಕೆ ಯಾವ ಈ ರೀತಿಯ ಕಡ್ಡಾಯ ಇಲ್ಲ. ಸೊ ಇದು ಈ ಸಮಯದಲ್ಲೇ ಹೇಳ್ಬೇಕು, ಈ ಕಾಲದಲ್ಲಿ ಈ ವ್ಯಕ್ತಿಗಳೇ ಹೇಳ್ಬೇಕು, ಅದು ಈ ರೀತಿಯಲ್ಲೇ ಹೇಳ್ಬೇಕು. ಆದ್ರೆ ಮುಖ್ಯವಾಗಿ ಆಚಾರ್ಯರು ಹೇಳ್ತಾರೆ ಪ್ರಾಮಾಣಿಕವಾಗಿ ಹೇಳ್ಬೇಕು. ಪ್ರಾಮಾಣಿಕವಾಗಿ ಅಂದ್ರೆ ಆ ಶಿಲ ಪ್ರಭುಪಾದ ಹೇಳೋದು ಹರೇ ಕೃಷ್ಣ ಮಂತ್ರ ಹೇಗೆ ಹೇಳ್ಬೇಕು ಅಂದ್ರೆ ನಾವು ಭಗವಂತನ ಹರೇ ಅಂದ್ರೆ ಶ್ರೀಮತಿ ರಾಧಾರಾಣಿ, ಕೃಷ್ಣ ಅಂದ್ರೆ ಸಾಕ್ಷಾತ್ ಕೃಷ್ಣನೇ. ಸೊ ನಾವು ಹೇಗೆ ಒಂದು ತಾಯಿಗೆ ಅವರು ಒಂದು ತುಂಬಾ ಇದಾಗಿ ಮಗುಗೆ ಏನ್ ಮಾತು ಬರೋದಿಲ್ಲ, ಆದ್ರೆ ಮಗು ಏನ್ ಮಾಡುತ್ತೆ, ಅಳುತ್ತೆ, ತಾಯಿಗೋಸ್ಕರ ಅಳುತ್ತೆ. ಸೊ ತಾಯಿಗೋಸ್ಕರ ಅವಾಗ ತಾಯಿ ಗೊತ್ತಾಗತ್ತೆ, ಮತ್ತೆ ತಾಯಿಗೆ ಏನ್ ಬೇಕು, ಹಾಲು ಬೇಕು, ಇನ್ನೊಂದು ಬೇಕು, ಅಗತ್ಯಗಳನ್ನು ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಹೇಳೋದು ನಾವು ಹರೇ ಕೃಷ್ಣ ಮಂತ್ರವನ್ನು ನಾವು ತಾಯಿ ಶ್ರೀಮತಿ ರಾಧಾರಾಣಿ, ಸೊ ಅವರಿಗೆ ನಾವು ಪ್ರಾಮಾಣಿಕವಾಗಿ ನಾವು ಕರೆಯಾಗಿ ಕೂಗಬೇಕು ಅಂತ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಹೇಗೆ ಅವಾಗ ತಕ್ಷಣವೇ ಆ ತಾಯಿಯ ಕೂಗಿನಿಂದ, ಮಗುವಿನ ಕೂಗಿನಿಂದ ತಾಯಿ ಅವರು ಇದು ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಭಗವಂತನು ಎಲ್ಲವನ್ನು ಅವನು ಅನುಗ್ರಹಿಸ್ತಾನೆ, ನಮಗೆ ರಕ್ಷಿಸ್ತಾನೆ. ಭಗವಂತನು ಅವನೇ ನಮ್ಮ ರಕ್ಷಕ, ಅವನೇ ನಮ್ಮ ಪಾಲಕ. ಸೊ ನಮಗೆ ಈ ಮಂತ್ರವಾದ ಜಪದ ಪ್ರಾಮಾಣಿಕ ಇದನ್ನು ನಾವು ಅಭ್ಯಾಸ ಮಾಡಬೇಕು. ಸೊ ಇದು ಬರೋದಿಲ್ಲ, ಇದು ತಕ್ಷಣ ಬರೋದಿಲ್ಲ. ಇದು ಹೇಳ್ತಾ ಇರೋದು ಯಾವ ಸನ್ನಿವೇಶದಲ್ಲೂ ಕೂಡ ಹರೇ ಕೃಷ್ಣ ಮಂತ್ರ ನಾವು ಹೇಳ್ಬೋದು. ಸುಖದ ಸ್ಥಿತಿಯಲ್ಲೂ ಹೇಳ್ಬೋದು, ಇಲ್ಲ ಅಪಾಯ ಸ್ಥಿತಿಯಲ್ಲೂ ಹೇಳ್ಬೋದು. ಯಾವಾಗ ಹೇಳಿದ್ರು ಅದು ಪರಿಪೂರ್ಣವೇ. ಅಪಾಯ ಸ್ಥಿತಿಯಲ್ಲಿ ನಾವು ಕೇಳ್ತೀವಿ ಭಗವಂತ ನಾಮವನ್ನು ಹೇಳಿದ್ದು. ಅಜಾಮಿಳನಿಗೆ ಇಂಥ ಒಂದು ಅಪಾಯ ಸ್ಥಿತಿ, ಮರಣದ ಸ್ಥಿತಿ ಬಂದಿತ್ತು, ಮೃತ್ಯು. ಆಮೇಲೆ ಅಜಾಮಿಳನು ಜೀವನದಾದ್ಯಂತ ಅಂದ್ರೆ ಮೊದಲಿಗೆ ಅವನು ಒಂದು ಒಳ್ಳೆ ವ್ಯಕ್ತಿ ಇದ್ದ. ಅವರ ತಂದೆ ಒಳ್ಳೆ ಬ್ರಾಹ್ಮಣರಾಗಿ ಇವರಿಗೂ ಕೂಡ ಅದೇ ರೀತಿಯ ತರಬೇತಿ ಕೊಟ್ಟು, ಸೊ ಬ್ರಾಹ್ಮಣನ ಮಗನು ಹೇಗೆ ಧರ್ಮ ಪಾಲನೆ ಮಾಡೋದು ಆ ರೀತಿ ಇದ್ದ. ಆದರೆ ನಂತರ ಒಂದು ವೇಶ್ಯ ಸಂಬಂಧದಲ್ಲಿ ಎಲ್ಲ ಅನೈತಿಕ ಚಟುವಟಿಕೆಗಳು, ಎಲ್ಲ ಪಾಪದ ಚಟುವಟಿಕೆಗಳು, ಕಳ್ಳತನ, ದರೋಡೆ, ಮೋಸ ಎಲ್ಲ. ಆದ್ರೆ ಹೇಳ್ತಾರೆ ಹೀಗಾಗಿದ್ರೆ ಏನು ಮುಂದೆ ಏನು ಅಜಾಮಿಳನಿಗೆ ವಿಷ್ಣು ಯಮದೂತರು ಬಂದರು. ಇಲ್ಲಿ ಯಾರಿಗೆ, ಧ್ರುವ ಮಹಾರಾಜರಿಗೆ ವಿಷ್ಣುದೂತರು ಬರ್ತಾ ಇದ್ದಾರೆ. ಆದ್ರೆ ಸಾಮಾನ್ಯವಾಗಿ ವಿಷ್ಣುದೂತರು ಬರೋದಿಲ್ಲ, ಅವರು ಕಾಣಿಸೋದಿಲ್ಲ ಅವರು. ಆದ್ರೆ ಯಮದೂತರು ಕಾಣ್ತಾರೆ. ಅದು ನಾವು ಯಮದೂತರ ಅವರ ವಿವರಣೆ ಕೂಡ ಇದೆ. ವಕ್ರತುಂಡ ಇದೆಲ್ಲ ಅವ್ರು ಹೇಳ್ತಾರೆ. ಅವರ ಮುಖ ಹೇಗಿರುತ್ತೆ, ಅವರ ದೇಹದ ಮೇಲೆ ಕೂದಲು ಹೇಗಿದೆ, ಅವರ ಮೈ ಬಣ್ಣ ಹೇಗಿದೆ, ತುಂಬಾ ಅದ್ರ ವಿವರಣೆ ಕೂಡ ಇದೆ. ಸೊ ಹೇಳ್ತಾರೆ ನಾವು ಕೂಡ ಈ ಹಾರರ್ ಸ್ಟೋರಿಗಳು ನೋಡ್ತೀವಿ. ಚಿಕ್ಕ ಮಕ್ಕಳಿದಾಗ ಪರ್ಟಿಕ್ಯುಲರ್ ನೋಡ್ತಾ ಇದ್ವಿ ನಾವು, ಝೀ ಹಾರರ್ ಶೋ. ಇದು ಅದು ನೋಡಿದ್ರೆ ಭಯ ಆಗ್ತಾ ಇತ್ತು. ಅಯ್ಯೋ ಅವನು ಎಲ್ಲೋ ಒಂದು ಇದ್ರ ಕೆಳಗೆ ಮುಚ್ಕೊಳ್ಳೋದು, ಇಲ್ಲಾಂದ್ರೆ ಕಣ್ಣು ಮುಚ್ಕೊಳ್ಳೋದು, ಈ ರೀತಿ ಭಯ. ಸೊ ಹೇಳ್ತಾರೆ ಆಕ್ಚುಲಿ ಯಮದೂತರಿದ್ದಾರೆ, ಅವರ ಮುಖ ಇದು ಅದನ್ನ ವಿವರಣೆ ಕೇಳಿದ್ರೆ ಅದು ಭಯ ಆಗತ್ತೆ ಅವ್ರು ನೋಡ್ರಿ. ಸೊ ಅಜಾಮಿಳರಿಗೆ ಅಂತ್ಯಸ್ಥಿತಿಯಲ್ಲಿ ಅವ್ರು ಕಾಣಿಸ್ಕೊಂಡ್ರು. ನಮಗೂ ಎಲ್ಲರೂ ತುಂಬಾ ಸಲ ಕಾಣಿಸಿದ್ದಾರೆ, ಮರ್ತೋಗ್ಬಿಟ್ಟಿದ್ದೇವೆ ಅಷ್ಟೇ ನಾವು. ಸೊ ಈ ಜನ್ಮದಲ್ಲೂ ಕೂಡ ನಮಗೆ ಗೊತ್ತಿಲ್ಲ ಯಾರು ಬರ್ತಾರೆ. ಮುಖ್ಯ ನಾವು ವಿಷ್ಣುದೂತರು, ನಾವು ಧ್ರುವ ಮಹಾರಾಜರ ತರ ಆದ್ರೆ ವಿಷ್ಣುದೂತರು ಬರ್ಬೋದು ನಮ್ಗೆ, ಇಲ್ಲ ಅಂದ್ರೆ ನಮ್ಗೆ ಯಮದೂತರೇ ಬರೋದು. ಸೊ ಯಮದೂತರು ಮೊದಲು ಕಾಣಿಸ್ಕೊಂಡಾಗ ಅಜಾಮಿಳನಿಗೆ ಅವಾಗ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಅಜಾಮಿಳನಿಗೆ, ಓ ನಾನು ಎಂತ ದೊಡ್ಡ ಪಾಪಿ, ನಾನು ನನ್ನ ಹಿರಿಯ ತಂದೆ ತಾಯಿಯರನ್ನು ನಾನು ಬಿಟ್ಟುಬಿಟ್ಟೆ, ನನ್ನ ಧರ್ಮಪತ್ನಿಯನ್ನು ಬಿಟ್ಟುಬಿಟ್ಟೆ, ಅವರಿಗೆ ನನ್ನ ಕರ್ತವ್ಯ ಇತ್ತು, ನನ್ನ ಹೊಣೆಗಾರಿಕೆ ಇತ್ತು, ಅದೆಲ್ಲವನ್ನು ನಾನು ಬಿಟ್ಬಿಟ್ಟು ನಾನು ನನ್ನ ಇಂದಿರ ಸುಖಕ್ಕೋಸ್ಕರ ನಾನು ಎಷ್ಟು ನನ್ನ ಜೀವನವನ್ನೇ ವ್ಯರ್ಥ ಮಾಡಿದೆ, ಎಷ್ಟು ಜನಕ್ಕೆ ನಾನು ಹಿಂಸೆ ಕೊಟ್ಟೆ. ಸೊ ಹೀಗೆ ಅವನಿಗೆ ಮನವರಿಕೆ ಆಯ್ತು. ಆದ್ರೆ ಏನ್ ಮಾಡಕ್ಕಾಗಲ್ಲ ಈಗ. ಸೊ ಹೇಳ್ತಾರೆ ಎನಿವೆ ಅಜಾಮಿಳನು ಹಾಗಾಗಿ ಆ ಕ್ಷಣದಲ್ಲಿ ಅವನು ನಾರಾಯಣ ಅಂತ ಭಗವಂತ ನಾಮವನ್ನು ಕೂಗಿದ್ದು, ಅವನು ಒಂದು ಅಸಹಾಯ ಸ್ಥಿತಿ. ಆದ್ರೆ ಹೇಳ್ತಾರೆ ಅವನ ಒಂದು ಇದು ಭಾಗ್ಯ. ಏನ್ ಭಾಗ್ಯ ಅಂದ್ರೆ, ಯಾಕಂದ್ರೆ ಅವನು ಮೊದಲಿಗೆ ಶುದ್ಧ ಒಂದು ಭಕ್ತಿ ಮಾಡಿದ್ದು ಭಗವಂತನಿಗೆ. ಸೊ ಅದರಿಂದ ಭಗವಂತನು ಒಂದು ನೆನಪು ಕೊಟ್ಟಿದ್ದು, ಅವನ ಮಗನ ನೆನಪು. ಮೊದಲಿಗೆ ಅವನ ಮಗನನ್ನು ಅವನು ಯೋಚನೆ ಮಾಡ್ತಾ, ನಮಗೆ ತುಂಬಾ ಆತ್ಮೀಯವಾದ ಇದು ವಸ್ತು ನೆನಪು ಬರುತ್ತೆ. ಏನಾದ್ರು ಕಷ್ಟ ಬಂದ್ರೆ ಏನ್ ಹೇಳ್ತೇವೆ, ಅಮ್ಮ ಅಂತ ಹೇಳ್ತೇವೆ.
ಸಹಜ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅಮ್ಮ ಅಮ್ಮ ನಮ್ಮ ತಾಯಿಯ ಮೇಲೆ ತುಂಬಾ ಒಂದು ಇದಿರುತ್ತೆ, ಆ ನೋವು ಇನ್ನೊಂದೇ ಮತ್ತೆ ನಾವ್ ಹೇಳ್ತೇವೆ. ಸೊ ಹಾಗೆ ಹೇಳ್ತಾರೆ, ಅಜಾಮಿಳನು ಹೇಳಿದ್ದು ಅವನು ಆ ಅವನ ಮಗು ನಾರಾಯಣ, ಮಗು ಮೇಲೆ ತುಂಬಾ ಪ್ರೀತಿ ಇತ್ತು. ಯಾರಿಗೂ ಅಷ್ಟೇ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ. ಅದು ಪರ್ಟಿಕ್ಯುಲರ್ಲಿ ಅಜಾಮಿಳನು ಅಷ್ಟು ಕ್ರೂರಿ ಆದ್ರೂ ಕೂಡ ಅವನ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಭಾವನ ಬೆಳೆಸಿರ್ತಾನೆ. ಮತ್ತೆ ಭಗವಂತನು ಪ್ರೇರೇಪಣೆಯಿಂದ ಅವನ ಮಗನ ಹೆಸರನ್ನು ನಾರಾಯಣ ಆಗುತ್ತೆ. ಸೊ ಇದು ವೈದಿಕ ಸಂಸ್ಕೃತಿ. ಹಾಗೆ ಮಕ್ಕಳಿಗೆ ನಾವು ಭಗವಂತನ ಹೆಸರನ್ನು ಇಡಬೇಕು. ಸೊ ಇಡೋದ್ರಿಂದ ಹಾಗೆ ಹೇಗಾದ್ರೂ ನಾವು ಭಗವಂತನನ್ನು ನೆನೆಸ್ಬೋದು. ಸೊ ಅಜಾಮಿಳನ ಚರಿತ್ರೆಯಲ್ಲಿ ನಾವು ಕೇಳೋದು ಹಾಗೆ, ಅಜಾಮಿಳನು ಭಗವಂತನ ನಾಮವನ್ನು ಕರೆಯೋದ್ರಿಂದ ನಂತರ ಭಗವಂತನ ಸ್ಮರಣೆ ಆಗುತ್ತೆ. ಮೊದಲಿಗೆ ಆ ಅಪಾಯ ಸ್ಥಿತಿಯಲ್ಲಿ ಅವನು ಇಚ್ಛೆಯಿಂದ ಅವನು ಭಗವಂತನ ಕೂಗ್ಲಿಲ್ಲ, ಆದ್ರೆ ಕೂಗಿದ್ದು ನಂತರ ನಾರಾಯಣ ಅಂತ ಹೇಳಿದ್ಮೇಲೆ, ಓ ನಾರಾಯಣ, ನನ್ನ ಮಗನು ನಾರಾಯಣ, ಅದು ನಿಜವಾದ ನಾರಾಯಣ, ಒರಿಜಿನಲ್ ಮೂಲ ಮೂಲ ಯಾರು? ನಾರಾಯಣ. ಮೂಲ ಅಂದ್ರೆ ಎಲ್ಲ ನರರ ಆಯಣ, ಎಲ್ಲರ ಮೂಲ, ಎಲ್ಲರ ಆಶ್ರಯ. ಸೊ ಅವನನ್ನು ಭಗವಂತನನ್ನು ಸ್ಮರಿಸಿತ್ತು ಅಜಾಮಿಳನು. ಸೊ ಅಜಾಮಿಳನು ಸ್ಮರಿಸಿದ್ದೆ ಹೇಳ್ತಾರೆ ಅಲ್ಲಿ ವಿಷ್ಣುದೂತರು ಬರ್ತಾರೆ. ಇಲ್ಲಿ ಹೇಗೆ ವಿಷ್ಣುದೂತರು ಬಂದಿದ್ದಾರೆ ಅದೇ ರೀತಿ ವಿಷ್ಣುದೂತರು. ಸೊ ಮತ್ತೆ ನಮಗೆ ಗೊತ್ತು ಆ ಸ್ಟೋರಿ ಹೇಗೆ ಅಜಾಮಿಳನಿಗೆ ಮತ್ತೊಂದು ಅವಕಾಶ ಸಿಕ್ತು, ಸೆಕೆಂಡ್ ಚಾನ್ಸ್, ಎರಡನೇ ಒಂದು ಅವಕಾಶ. ಎರಡನೇ ಅವಕಾಶದಲ್ಲಿ ಮತ್ತೆ ಅವರು ಕೂಡ ಪಶ್ಚಾತ್ತಾಪ ಪಟ್ಟು ಅಜಾಮಿಳರು ಮತ್ತೆ ತಿರ್ಗಾ ಭಕ್ತಿ ಸೇವೆಯಲ್ಲಿ ತೊಡಗಿ ಮತ್ತೆ ಪರಿಪೂರ್ಣತೆಯನ್ನು ಪಡೀತಾರೆ. ಮತ್ತೆ ಅವರು ಮತ್ತೆ ಎಲ್ಲ ಪರಿಪೂರ್ಣರಾಗಿ ಆದ್ಮೇಲೆ ಮತ್ತೆ ಆ ವಿಷ್ಣುದೂತರು ಮತ್ತೆ ಕಾಣಿಸ್ಕೊಳ್ತಾರೆ, ಮತ್ತೆ ಬರ್ತಾರೆ. ಮೊದಲಿಗೆ ಅವ್ರನ್ನ ರಕ್ಷಣೆ ಮಾಡ್ತಾರೆ, ಆ ಯಮದೂತರಿಂದ ಬಿಡುಗಡೆ ಕೊಡ್ತಾರೆ ಅವ್ರಿಗಷ್ಟೇ. ಆದ್ರೆ ಎರಡನೇ ಬಾರಿ ಅವ್ರು ಬಂದು ಅವ್ರ ಕರ್ಕೊಂಡೇ ಹೋಗ್ತಾರೆ. ಸೊ ಈ ತರ ಅಪಾಯ ಸ್ಥಿತಿಯಲ್ಲಿ ಕೂಡ ಅವ್ರು ಭಗವಂತ ನಾಮವನ್ನು ಹೇಳಿದ್ರಿಂದ ಅವರಿಗೆ ಪರಿಪೂರ್ಣತೆ ಸಿಕ್ತು. ಸೊ ದ್ರೌಪದಿ ಕೂಡ ನಾವು ಕೇಳೋದು ಆ ರೀತಿಯ ಒಂದು ಅಪಾಯಕಾರಿ ಸ್ಥಿತಿ. ಸೊ ಅದರಲ್ಲಿ ಅವ್ರೇನ್ ಮಾಡಿದ್ರು, ಫಸ್ಟ್ಗೆ ಅವರು ಪ್ರಯತ್ನ ಪಟ್ಟರು ಅವರು, ಆದ್ರೆ ಆಗ್ಲಿಲ್ಲ. ಅವರು ಆ ರೀತಿಯ ಒಂದು ಶಪಥವನ್ನು ತಗೊಂಡಿದ್ದಾರೆ, ಆ ರೀತಿಯ ಒಂದು ಧರ್ಮದ ಪಾಲನೆಯಲ್ಲಿ ಇದ್ದಾರೆ, ಯುಧಿಷ್ಠಿರ ಮಹಾರಾಜರು, ಭೀಮಸೇನ, ಅರ್ಜುನ. ಸೊ ಹಾಗಾಗಿ ಅವ್ರು ಯಾರು ನೆರವಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯರು ಕೂಡ ಕೇಳ್ತಾರೆ, ಅವರು ಕೂಡ ಯಾವುದೋ ಒಂದು ಇದರಲ್ಲಿ ಏನೋ ಹಿಂದಿನ ದಿವಸ ಏನೋ ಮಾತು ತೆಗೆದುಕೊಂಡಿರ್ತಾರೆ ಇವರು. ಹಾಗಾಗಿ ಅವರು ಕೂಡ ಅವತ್ತು ಏನು ಮಾಡ್ಲಿಕ್ಕೆ ಆಗಿಲ್ಲ. ಕೊನೆಗೆ ಅವರು ಗೋವಿಂದ, ಕೃಷ್ಣ ನಾಮ ಗೋವಿಂದ ಅಂತ ಅಸಹಾಯವಾಗಿ ಹೇಳಿದ್ರಿಂದ ಅವರು ಕೂಡ ರಕ್ಷಣೆ ಆಯ್ತು. ಸೊ ಶ್ರೀಲ ಪ್ರಭುಪಾದರು ಹಾಗೆ ಹೇಳ್ತಾ ಇರೋದು, ಭಗವಂತನ ನಾಮ ಯಾವಾಗಲೂ ಪರಿಪೂರ್ಣ. ಅದು ಯಾವಾಗಲೂ ಹೇಳ್ಬೋದು, ನಾವು ಕಷ್ಟದಲ್ಲೂ ಹೇಳ್ಬೋದು, ನಾವು ಸುಖದಲ್ಲೂ ಕೂಡ ಹೇಳ್ಬೇಕು. ಸೊ ಕಷ್ಟದಲ್ಲಿ ಮಾತ್ರ ಹೇಳೋದು ಅಂತಲ್ಲ, ಆದ್ರೆ ಕಷ್ಟದಲ್ಲಿ ಹೇಳಕ್ಕೆ ನಮ್ಗೆ ಸುಖದ ಸ್ಥಿತಿಯಲ್ಲಿ ನಾವು ಹೇಳ್ತಾ ಇದ್ರೆ ಕಷ್ಟದ ಸ್ಥಿತಿಯಲ್ಲಿ ಹೇಳಕ್ಕಾಗತ್ತೆ, ಇಲ್ಲಾಂದ್ರೆ ಹೇಳಕ್ಕಾಗಲ್ಲ. ನಾವು ಹೇಳ್ತಾರಲ್ಲ, ಗಿಳಿ ಕೂಡ ಹೇಳುತ್ತೆ, ಗಿಳಿ ಏನಿದೆ ನಾವೇನ್ ಹೇಳುತ್ತೆ ಅದು ಕೂಡ ರಿಪೀಟ್ ಮಾಡುತ್ತೆ. ಅದಕ್ಕೂ ಕೂಡ ನಾವು ಹರೇ ಕೃಷ್ಣ ಮಾತ್ರ ಹೇಳಿಸ್ಬೋದು. ಯೂಟ್ಯೂಬ್ ಎಷ್ಟೋ ವಿಡಿಯೋಗಳಿದೆ, ಬಹಳ ಚೆನ್ನಾಗಿ, ಬಹಳ ಇಂಪಾಗಿ, ಬಹಳ ಮಧುರವಾಗಿ ಹೇಳುತ್ತವೆ ಗಿಳಿಗಳು ಕೂಡ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಅವು ಕೂಡ ಹೇಳ್ತವೆ. ಆದ್ರೆ ಗಿಳಿಗೆ ಕತ್ತಿಟ್ಕೊಂಡ್ರೆ, ನಾವು ಸಪೋಸ್ ಗಿಳಿ ಕತ್ತಿಟ್ಕೊಳ್ಳೋದಂದ್ರೆ ಹೇಳೋದು, ಯಾವುದೋ ಒಂದು ದೊಡ್ಡ ಇನ್ನೊಂದು ಪ್ರಾಣಿ ಬಂತು, ಸಪೋಸ್ ಒಂದು ಬೆಕ್ಕು. ಸೊ ಬೆಕ್ಕು ಈ ಕಡೆ ಪಕ್ಷಿಗಳು ಹಿಡಿಯುತ್ತೆ, ಅದನ್ನ ತಿಂತಾರೆ. ಅದಕ್ಕೆ ಪಾಪ ಪುಣ್ಯ ಇಲ್ಲ ಅದಕ್ಕೆ, ಪ್ರಾಣಿ ಆದ್ರಿಂದ. ಸೊ ಅದು ಆ ಗಿಳಿಯನ್ನು ಹಿಡ್ಕೊಂಡಾಗ ಅವಾಗ ಗಿಳಿ ಏನ್ ಹೇಳುತ್ತೆ? ಗಿಳಿ ಹರೇ ಕೃಷ್ಣ ಹೇಳುತ್ತಾ, ಇಲ್ಲಾಂದ್ರೆ ಗಿಳಿ ಕಾಯ್ 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 ಅಂತ ಹೇಳುತ್ತೆ. ಯಾಕಂದ್ರೆ ಅದಕ್ಕೆ ಅದರ ಇದಿಲ್ಲ, ಅದರ ಸಾಕ್ಷಾತ್ಕಾರ ಇಲ್ಲ, ಏನೋ ಒಂದು ಅಭ್ಯಾಸ ಅದು ಹೇಳ್ತಾ ಇದೆ ಅಷ್ಟೇ. ಎನಿವೆ ಅದಕ್ಕೂ ಲಾಭ ಇರ್ಬೋದು, ಭಗವಂತ ನಾಮ ಆದ್ರಿಂದ ಯಾರು ಹೇಳಿದ್ರು ಕೂಡ ಲಾಭ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಿಜವಾದ ಲಾಭ ಯಾವಾಗ ಆಗುತ್ತೆ ಅಂದ್ರೆ, ಅದರ ನಿಜವಾದ ನಾವು ಅದನ್ನ ಅರ್ಥ ಮಾಡ್ಕೊಂಡು ಒಂದು ಜ್ಞಾನದ ನೆಲೆಯಲ್ಲಿ ನಾವು ಅದನ್ನ ಅಭ್ಯಾಸ ಮಾಡಿ. ಸೊ ಹೀಗೆ ನಾವು ಅಂತೆ ನಾರಾಯಣ ಸ್ಮೃತಿ. ಸೊ ಅಂತ್ಯಕಾಲದಲ್ಲಿ ಹೇಗೋ ನಾರಾಯಣನ ಸ್ಮರಿಸ್ಬೇಕು, ಹೇಗೋ ಕೃಷ್ಣನ ನಾಮವನ್ನು ಹೇಳ್ಬೇಕು ನಾವು. ಸೊ ಹೇಳ್ಬೇಕು, ಅದು ಬಹಳ ಮುಖ್ಯ. ಸೊ ಅದಕ್ಕೆ ಅಭ್ಯಾಸ. ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಶ್ರೀ ಚೈತನ್ಯ ಅವರು ಹೇಳ್ತಾರೆ, ನಾವು ಸರ್ವದಾ ನಾವು ಹರೇ ಕೃಷ್ಣ ನಾಮವನ್ನು ಹೇಳ್ಬೇಕು. ಆದ್ರೆ ಹೇಳಕ್ಕೆ ಅಷ್ಟು ಸುಲಭ ಅಲ್ಲ. ಅದು ಹೇಳ್ಬೇಕು ಅಂದ್ರೆ ನಾವು ನಮ್ಮ ಭಾವನೆ, ನಮ್ಮ ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ನಿಜ ಸ್ಥಿತಿ ಅಂದ್ರೆ, ನಾವು ತುಂಬಾ ಕ್ಷುಲ್ಲಕವಾದ ವ್ಯಕ್ತಿಗಳು. ನಮಗೆ ತೃಣಾದಪಿಸು ನೀಚೇನ, ತೃಣ ಒಂದು ಹುಲ್ಲುಗಡ್ಡಿಗಿಂತ ನಾವು ಚಿಕ್ಕವರು. ಮತ್ತೆ ತರೋರಪಿ ಸಹಿಷ್ಣುನ, ಒಂದು ಮರಗಳು ಹೇಗೆ ಸಹನೆಯಿಂದ ಇದೆ,
ಮರಗಳು ನೋಡಿ, ಸಡನ್ ಆಗಿ ಯಾವಾಗ ಮಂಗಳೂರಿನಲ್ಲಿ ನಮ್ಗೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಗಾಳಿ ಬರುತ್ತೆ, ಯಾವಾಗ ಮಿಂಚು ಬರುತ್ತೆ, ಯಾವಾಗ ಇದು ಗೊತ್ತಿಲ್ಲ. ಮೊದಲಿಗೆ ಅಟ್ಲೀಸ್ಟ್ 4 ತಿಂಗಳು ಬರ್ತಾ ಇತ್ತು, ಜೂನ್ ಜುಲೈ ಆಗಸ್ಟ್. ಈಗ ನೋಡಿದ್ರೆ ಎನಿ ಟೈಮ್ ಬಂದ್ಬಿಡುತ್ತೆ. ನಿನ್ನೆ ಮೊನ್ನೆ ವಿಪರೀತ ಸಡನ್ ಆಗಿ ದೊಡ್ಡ ಇದು ಗಾಳಿ ಬೀಸೋದು, ಇದು ಮಿಂಚು ಇದರಲ್ಲಿ ಬರುತ್ತೆ. ಈಗ ಬಂದಾಗ ನಾವೇನ್ ಮಾಡ್ತೀವಿ, ನಾವು ಸುರಕ್ಷಿತವಾಗಿದ್ದೇವೆ, ನಾವು ನಮ್ಮ ಮನೆಯಲ್ಲಿದ್ದೇವೋ, ನಮ್ಮ ದೇವಸ್ಥಾನದಲ್ಲಿದ್ದೇವೋ, ನಾವು ಸುರಕ್ಷಿತ. ಆದ್ರೆ ಆ ಹೊರಗಿರುವ ಜೀವಿಗಳು, ಮರಗಳು ಏನ್ ಮಾಡ್ತಾವ, ಅವ್ರೆಲ್ಲಿದ್ರೆ ಅಲ್ಲೇ ಅವ್ರು ಫಿಕ್ಸ್. ಅವ್ರು ಹೇಳ್ತಾರೆ ಪಾದಪ್ಪ, ಅವ್ರ ಪಾದಗಳು ಅವರು ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಇದಕ್ಕೆ. ಅಲ್ಲಿಂದನೇ ಅವರು ಅವ್ರಿಗೆ ನೀರು, ಅವ್ರ ಪೋಷಣೆ ಎಲ್ಲ ಆಗೋದು. ಅವರು ಆ ಹೊರಗೆ ಭೂಮಿಯಲ್ಲಿ ಹಾಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲೂ ಚಲನೆ ಮಾಡಕ್ ಆಗಲ್ಲ ಅವ್ರು. ಹಾಗೆ ಅವ್ರು ಎಷ್ಟು ಮಿಂಚು ಬಂದ್ರು, ಎಷ್ಟು ಒಂದೊಂದ್ಸಲ ಆ ಮಿಂಚಿನಲ್ಲಿ ಇನ್ನೊಂದರಲ್ಲಿ ಹೇಳ್ತಾರೆ ಅವರು ಆ ಥಂಡರ್ ಲೈಟ್ನಿಂಗ್ ಇಂದ ಅವರ ಅಂತ್ಯ ಆಗುತ್ತೆ. ದೊಡ್ಡ ದೊಡ್ಡ ಮರಗಳಿರ್ತಾರೆ, ಪರ್ಟಿಕ್ಯುಲರ್ ದೊಡ್ಡ ದೊಡ್ಡ ಮರಗಳಿದ್ರೆ ಹೇಳ್ತಾರೆ ಮಿಂಚು ಇದರ ಸಿಡಿಲು ಎಲ್ಲ ಬಂದಾಗ ಅಲ್ಲೇ ಅದು ಟಾರ್ಗೆಟ್ ಆಗುತ್ತೆ. ಸೊ ನಾವು ಕೂಡ ಮಿಂಚು ಇದ್ದಿದ್ದಾಗ ನಾವು ಆತರ ಇರಬಾರ್ದು. ಯಾಕಂದ್ರೆ ಹೊರಗೆ ನಮ್ಗೆ ಮೇಲೆ ಬೀಳ್ಬೋದು ಮಿಂಚು, ಎಲ್ಲಿ ಕೂಡ ಯಾರ ಮೇಲೆ ಕೂಡ ಬೀಳ್ಬೋದು. ಸೊ ದೊಡ್ಡ ಬಿಲ್ಡಿಂಗ್ ಮೇಲೆ ಬಿಟ್ರೆ ಅಲ್ಲೂ ಡ್ಯಾಮೇಜ್ ಆಗೋದಿಲ್ಲ. ದೊಡ್ಡ ಕಟ್ಟಡ, ದೊಡ್ಡ ಇದು ಮರಗಳು. ಎನಿವೆ, ಸೊ ಮರಗಳಿಗೆ ಇಲ್ಲ ಆ ಮಿಂಚು, ಆ ಗುಡುಗು, ಆ ವಿಪರೀತ ಮಳೆ, ಆ ಗಾಳಿ ಅವ್ರು ಸಹಿಸ್ತಾ ಇದ್ದಾರೆ. ಸೊ ಇದು ನನ್ನ ಪ್ರಕೃತಿಯಲ್ಲಿ ನೋಡುವ ಜೀವಿಗಳು, ಅವ್ರಿಗೆ ಆ ನೆನಪಿಲ್ಲ, ಹಾಗಾಗಿ ಅವರು ಸಹನೆಯಲ್ಲಿದ್ದಾರೆ. ಸೊ ಹಾಗೆ ಹೇಳ್ತಾರೆ, ನಾವು ಕೂಡ ಮನುಷ್ಯರಾದ್ರೂ ಕೂಡ ನಾವು ಆತರ ಸಹನೆಯನ್ನು ಬೆಳೆಸ್ಬೇಕು. ಈ ಪ್ರಕೃತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಹಾಗೆ ಸಹನೆಯಲ್ಲಿ ಇಲ್ಲೋ ಅವರು ಜೀವಿಗಳೇ ಸಹನೆಯಲ್ಲಿ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದು ಬೇರೆ ಪ್ರಶ್ನೆ, ಆದ್ರೆ ಅವ್ರು ಸಹನೆಯಲ್ಲಿ ಇದ್ದಾರೆ. ಸೊ ಆ ರೀತಿ ನಾವು ಸಹನೆಯನ್ನು ಬೆಳೆಸ್ಬೇಕು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಅಮಾನಿನ ಮಾನದೇನ. ಅಮಾನಿನ ಅಂದ್ರೆ ನಾವು ವ್ಯಕ್ತಿಗತವಾಗಿ ಏನು ಇದನ್ನು ಅಪೇಕ್ಷಿಸಬಾರ್ದು. ನಾವ್ ಎಲ್ಲೋದ್ರೂ ಕೂಡ ನಮ್ಗೆ ಇದು ನಮ್ಮನ್ನ ಗುರುತಿಸ್ತಾ ಇದ್ದಾರಾ, ನಮ್ಮನ್ನ ನೋಡ್ತಾ ಇದ್ದಾರಾ, ನಮ್ಮನ್ನ ಜನರು ಮರ್ಯಾದೆ ಕೊಡ್ತಾ ಇದ್ದಾರಾ. ಸೊ ನಮ್ಮ ಇದು ಭೌತಿಕವಾಗಿ ನಮಗೆ ಇರುವ ಒಂದು ಇದು ರೋಗ ಇದು. ಸೊ ಅಮಾನಿನ ಮಾನದೇನ, ಆದ್ರೆ ನಾವು ಇನ್ನೊಬ್ಬರಿಗೆ ಮರ್ಯಾದೆ ಕೊಡಕ್ಕೆ ರೆಡಿ ಇರಬೇಕು. ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ನಾವು ಇದನ್ನು ಬೆಳೆಸ್ಕೊಂಡ್ರೆ, ಆ ಮನೋಭಾವವನ್ನು ಬೆಳೆಸ್ಕೊಂಡ್ರೆ, ಆಗ ಮಾತ್ರ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಕೀರ್ತನೀಯ ಸದಾಹರಿ. ಸದಾ ಕೃಷ್ಣನ ನಾಮವನ್ನು ನಾವು ಹೇಳೋದಕ್ಕೆ ಆ ಒಂದು ಶಕ್ತಿಯನ್ನು, ಆ ಒಂದು ಕೃಪೆಯನ್ನು ಭಗವಂತನಿಂದ ಪಡೆಯಕ್ಕೆ ಸಾಧ್ಯ. ಸೊ ಎನಿವೆ, ನಮಗೆ ಅಷ್ಟು ಇಲ್ಲ ಈಗ ಶಕ್ತಿ. ಸೊ ಅಟ್ಲೀಸ್ಟ್ ನಾವು ಆಚಾರ್ಯರ ನಿರ್ದೇಶನ ಇದೆ, ಶಾಸ್ತ್ರ ನಿರ್ದೇಶನ ಇದೆ. ಸಾಂಖ್ಯಾನಾಮ ರೂಪಗಾನ ನಟಿವಿ, ಒಂದು ಸಂಖ್ಯೆಯಿಂದ ನಾವು ಜಪವನ್ನು ಮಾಡಬೇಕು. ಅಟ್ಲೀಸ್ಟ್ ಸಂಖ್ಯೆಯಿಂದ ಅಂದ್ರೆ ಅಟ್ಲೀಸ್ಟ್ 16 ಸುತ್ತು ಮಾಡಿದ್ರೆ ಉತ್ತಮ. ಯಾಕಂದ್ರೆ ಶಿಲ ಪ್ರಭುಪಾದರು ಆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 25,000 ನಾಮ, ಭಗವಂತನ ನಾಮ ಪ್ರತಿ ದಿವಸ. ಒಂದು ಹರೇ ಕೃಷ್ಣ ಮಂತ್ರ ಒಂದು ಸುತ್ತು ಜಪ ಮಾಡಿದ್ರೆ ಅದರಲ್ಲಿ 1728 ನಾಮ ಇದೆ. ಸೊ 16 ಸುತ್ತು ಮಾಡಿದ್ರೆ ಇದು 25,000 ನಾಮ ಆಗುತ್ತೆ. ಅದು ನಾವು ಇಲ್ಲ, ಅದಾಗ್ಲಿಲ್ಲ ಆರಂಭದಲ್ಲಿ ಅಟ್ಲೀಸ್ಟ್ ನಾವು ಒಂದು ಮಾಲೆ 108 ಸಲ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಜಪಿಸಿದ್ರೆ ಅದು 1728 ಆಗುತ್ತೆ. ಸೊ ಇದಾದ್ರೂ ಒಂದು ಶಿಸ್ತಿಂದ, ಒಂದು ಕ್ರಮದಿಂದ ಮಾಡೋಣ. ನಾವು ಬರುತ್ತೆ ಒಂದು ಸುತ್ತ ನಂತರ ನಮ್ಗೆ 2ನೇ ಸುತ್ತು ಮಾಡೋ ಒಂದು ಶಕ್ತಿ ಬರುತ್ತೆ, ಭಗವಂತನ ಕೃಪೆ ಸಿಗುತ್ತೆ, ನಮಗೂ ನಂಬಿಕೆ ಬರುತ್ತೆ, ನಮಗೂ ಆ ಜ್ಞಾನ ಬೆಳೆಯುತ್ತೆ. ಅವಾಗ ನಮ್ಗೆ ಇನ್ನ ಹೆಚ್ಚು ನಾವು ಮಾಡ್ಬೋದು. ನಾವು 1 ಸುತ್ತಿಂದ 2, 2ರಿಂದ 4, 4ರಿಂದ 8, 16 ಹೀಗೆ. ಸೊ ನಮ್ಮ ಗುರಿ ಕೀರ್ತನೀಯ ಸದಾಹರಿ. ಸದಾ ನಾವು ಕೃಷ್ಣನಾಮವನ್ನು ಹೇಳ್ಬೇಕು. ಸೊ ಅದೇ ನಮ್ಮನ್ನು ರಕ್ಷಣೆ ಮಾಡಕ. ಸೊ ಕೃಷ್ಣ ಇಲ್ಲಿ ಧ್ರುವ ಮಹಾರಾಜ ಸ್ಥಿತಿ ಇದೆ, ಇಲ್ಲ ಅಜಾಮಿಳನ ಸ್ಥಿತಿ, ದ್ರೌಪದಿ ಸ್ಥಿತಿ. ಸೊ ಯಾವ ಸ್ಥಿತಿಯಲ್ಲೂ ಕೂಡ ನಾವು ಭಗವಂತ ನಾಮವನ್ನು ಹೇಳ್ಬೇಕು. ಓಕೆ. ಸೊ ನಾನು ಇಲ್ಲಾಂದ್ರೆ ಹೇಗೆ ಇಲ್ಲಿ ಇವ್ರು ಸರಿಯಾಗಿ ಇಲ್ಲಿ ಇದು ಮಾಡ್ಲಿಲ್ಲ ಅಂತ ಪ್ರಶ್ನೆ ಬಂತು. ಇಲ್ಲಿ ಧ್ರುವ ಮಹಾರಾಜರು ಸರಿಯಾದ ರೀತಿಯಲ್ಲಿ ಹತ್ರ ಗೌರವ ಕೊಡ್ಲಿಲ್ಲ. ಸೊ ಆ ರೀತಿ ಸನ್ನಿವೇಶಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಆಕ್ಚುಲಿ ನಮ್ಮ ವೈದಿಕ ಸಂಸ್ಕೃತಿ ಅಂದ್ರೇನೆ ಏನು, ಅತಿಥಿ ದೇವೋಭವ. ಅತಿಥಿ ಅಂದ್ರೆ ಅವರು ಯಾವ ಒಂದು ಮುನ್ಸೂಚನೆ ಇಲ್ಲದೆ, ಮೊದಲೇ ನಿಮಗೆ ಹೇಳದೆ ಸಡನ್ ಆಗಿ ಬಂದ್ಬಿಡ್ತಾರೆ. ಸೊ ನಮ್ಮ ಇದರಲ್ಲಿ ಹೇಗೆ ದೇವೋಭವ, ಪಿತೃ ದೇವೋಭವ, ಮಾತೃ ದೇವೋಭವ ಈ ತರ ಹೇಳ್ತೇವೆ ನಾವು. ಸೊ ಅದೇ ರೀತಿ ಕೂಡ ಅತಿಥಿ ದೇವೋಭವ. ಯಾರಾದರೂ ಸಡನ್ ಆಗಿ ಬಂದ್ರು ಕೂಡ ಇದರ ವೈದಿಕ ಕಾಲದಲ್ಲಿ ಅವರಿಗೆ ಒಂದು ಮರ್ಯಾದೆ, ಒಂದು ಗೌರವ ಕೊಡ್ತಾ ಇದೆ. ಗೌರವ ಅಂದ್ರೆ
ದೇವ ಯಾರೋ ದೇವತೆಗಳು ಬಂದಾಗ, ದೇವೋಭವ ಅಂದ್ರೆ ದೇವತೆಗಳು, ಇಲ್ಲಾಂದ್ರೆ ಭಗವಂತ ನಿತ್ಯ ಪಾರ್ಶ್ವದ ರೀತಿ ಬಂದಾಗ. ಸೊ ಅವ್ರು ಬಂದಾಗ ನಾವು ಹೇಗೆ ನಾವು ಅವ್ರನ್ನ ಆಧಾರದಿಂದ ನಾವು ಬರ ಮಾಡ್ತೇವೆ ಅಂದ್ರೆ ಇಲ್ಲಿ ಹೇಳೋ ರೀತಿಯಲ್ಲಿ ಎದ್ದು ನಿಲ್ಲೋದು, ಇಲ್ಲ ಅಂದ್ರೆ ಅವ್ರನ್ನ ಒಂದು ಒಳ್ಳೆ ಮಾತುಗಳಿಂದ, ಒಳ್ಳೆ ಒಂದು ಮಧುರ ಮಾತುಗಳಿಂದ ಅವ್ರನ್ನ ಆಹ್ವಾನಿಸೋದು. ಸೊ ನಾವು ಕೇಳ್ತೀವಲ್ಲ, ಯಾವುದು ರಾಜಸೂಯ ಯಜ್ಞದಲ್ಲಿ ಶ್ರೀಕೃಷ್ಣನು ಆ ಒಂದು ಆಹ್ವಾನ ಮಾಡೋ ಒಂದು ಪಾತ್ರವನ್ನು ಸ್ವೀಕರಿಸಿದ. ಯುಧಿಷ್ಠಿರ ಮಹಾರಾಜರು ಪ್ರತಿಯೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟರು ಇದರಲ್ಲಿ ರಾಜಸೂಯ ಯಜ್ಞದಲ್ಲಿ. ಅದೇ ಕೃಷ್ಣನೇ ಸ್ವತಃ ಪ್ರತಿಯೊಬ್ಬರ ಆಹ್ವಾನಿಸುವ ಒಂದು ಡಿಪಾರ್ಟ್ಮೆಂಟ್, ರಿಸೆಪ್ಷನ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದು ಭಗವಂತ. ಅದರಲ್ಲೂ ರಿಸೆಪ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಶೇಷವಾಗಿ ಕೃಷ್ಣನೇ ಮಾಡಿದ್ದಂದ್ರೆ ಪ್ರತಿಯೊಬ್ಬರಿಗೂ ಅವರ ಪಾದಗಳನ್ನು ಅಲ್ಲಿ ನೀರ್ ಹಾಕಿ ತೊಳೆಯೋ ಒಂದು ಇದನ್ನು ಭಗವಂತನು ಇದು ಮಾಡಿದ್ರು ಅಂತ ಕೂಡ ಕೇಳ್ತೇನೆ. ಸೊ ಇದು ವೈದಿಕ ಇದರಲ್ಲಿ ರಿಸೆಪ್ಷನ್. ಪ್ರತಿಯೊಬ್ಬರು ಎಲ್ಲರೂ ಬಂದ್ರೆ ಅವ್ರಿಗೆ ಈಗಿಲ್ಲ, ನಮಗೆ ಈಗ ನಾವು ಆ ರೀತಿ ನಮ್ಮ ಮನೆಗಳು ಇಲ್ಲಾಂದ್ರೆ ಇದು ಇಲ್ಲಾಂದ್ರೆ ವೈದಿಕ ಕಾಲದಲ್ಲಿ ಎಂಟ್ರಿ ಪಾಯಿಂಟ್ ಅಲ್ಲೇ ಯಾರು ಬಂದು ಕೂಡ ಅಲ್ಲೇ ಕೈ ಕಾಲು ತೊಳ್ಕೊಳ್ತಾರೆ ಮತ್ತೆ ಬರ್ತಾರೆ. ಸೊ ಅಲ್ಲಿ ಹೇಳೋದಿಲ್ಲಿ ಆ ರೀತಿ ಭಗವಂತನೇ ಅವರಿಗೆ ಆಹ್ವಾನಿಸ್ತಾರೆ, ಶ್ರೀಕೃಷ್ಣನೇ ಆ ಒಂದು ಪಾತ್ರವನ್ನು ತಗೊಂಡಿದ್ದಾರೆ. ಸೊ ಎನಿವೆ, ಏನಿಲ್ಲ ಅಂದ್ರೂ ಕೂಡ ಈ ತರ ಏನೇನೋ ಇದೆ, ಕ್ರಮಗಳಿದೆ ಈ ತರ ಬರುವಾಗ ಬರ ಮಾಡೋದು ಹೇಗೆ ಅತಿಥಿಯನ್ನು ಅಂತ. ಮತ್ತೆ ಈ ತರ ಅತಿಥಿಗಳಿಗೆ ಹೇಳ್ತಾರೆ ಒಳ್ಳೆ ಮಾತುಗಳು. ಮತ್ತೆ ಅವ್ರಿಗೆ ವೈದಿಕ ಕಾಲದಲ್ಲಿ ಅವರು ಸ್ವಲ್ಪ ಸಮಯ ಇರ್ತಾರೆ ಅಂದ್ರೆ, ಅವರು ಎಷ್ಟೋ ದೂರದಿಂದ ಬಂದಿದ್ರೆ ಅವ್ರಿಗೆ ನೀವು ಒಂದು ಸ್ನಾನ ಮಾಡಿ, ಇಲ್ಲ ಸ್ವಲ್ಪ ಫ್ರೆಶ್ ಆಗಿ ನೀವು, ಅಕ್ರೂರರು ಬರ್ತಾರೆ, ಅಕ್ರೂರು ಮಥುರೆಯಿಂದ ಬರ್ತಾರೆ. ಅವ್ರು ಮಥುರೆಯಿಂದ ಬಂದಾಗ ನಂದ ಮಹಾರಾಜರ ಮನೆಗೆ ಕೃಷ್ಣ ಬಲರಾಮರು ಕಾಣಿಸ್ಕೊಳ್ತಾರೆ ಅವ್ರಿಗೆ. ಮತ್ತೆ ನಂದ ಮಹಾರಾಜ ಎಲ್ಲ ಕೂಡ ಕಾಣಿಸ್ಕೊಳ್ತಾರೆ, ಮಾತಾಡಿಸಿ ಅವ್ರಿಗೆ ಮೊದಲಿಗೆ ಅವ್ರಿಗೆ ನೀವು ಹೋಗಿ ತುಂಬಾ ತುಂಬಾ ಪ್ರಯಾಣ ಮಾಡಿದ್ದೀರಾ, ಸೊ ಹೋಗಿ ನೀವು ಮೊದಲು ನೀವು ಫ್ರೆಶ್ ಆಗಿ ಬನ್ನಿ ನೀವು. ಮತ್ತೆ ಅವ್ರು ಬರ್ತಾರೆ, ಮತ್ತೆ ಬಂದ್ಮೇಲೆ ಅವ್ರಿಗೆ ಏನೋ ತಿನಿಸುಗಳು, ಸೊ ಕೃಷ್ಣ ಬಲರಾಮರು ಕೊಡೋದು, ಮಕ್ಕಳಾಗಿ ಕೂಡ ಭಗವಂತನ ಆ ರೀತಿ ಅವ್ರಿಗೆ ತಿನಿಸುಗಳು, ಒಂದು ಫ್ರೂಟ್ಸು, ಹಣ್ಣು, ಏನಂದ್ರ ಮತ್ತೆ ಅವ್ರಿಗೆ ಬಂದಿದ್ದ ಕಾರ್ಯ ಯಾಕೆ ಬಂತು. ಸೊ ಇದು ವೈದಿಕ ಕ್ರಮ. ಈ ರೀತಿ ಒಬ್ಬ ಗೆಸ್ಟ್, ಒಬ್ಬ ಅತಿಥಿಯನ್ನು ಬರಮಾಡೋದು, ಇದು ಮಾಡೋದು. ಎನಿವೆ, ವೈದಿಕ ಕಾಲದಲ್ಲಿ ಇರ್ತಾ ಇತ್ತು. ಸೊ ಈಗ ಏನು ಇಲ್ಲ ಅಂದ್ರೂ ಆಚಾರ್ಯ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಟ್ಲೀಸ್ಟ್ ಒಂದು ಸ್ಟ್ರಾ ಮ್ಯಾಟ್, ಒಂದು ಹಾಸಿಗೆ, ಒಂದು ಏನ್ ಹೇಳ್ತೇವೆ ನಾವು, ಪ್ಲಾಸ್ಟಿಕ್, ಇವಾಗ ಪ್ಲಾಸ್ಟಿಕ್ ಮ್ಯಾಟ್ ಇವಾಗ ನಾವು ಕೂಡ ಪ್ಲಾಸ್ಟಿಕ್ ಮ್ಯಾಟ್ ಉಪಯೋಗಿಸ್ತೇವೆ. ಅದು ಬೆಟರ್ ಇದಂದ್ರೆ ನ್ಯಾಚುರಲ್, ನಾವು ಬಿದಿರಿಂದ ಮಾಡಿದ ಚಾಪೆಗಳು. ಸೊ ಆ ಚಾಪೆ ಏನಾದ್ರೂ ಕೊಟ್ಟು, ಮತ್ತೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು, ಏನೂ ಇಲ್ಲ ಅಂದ್ರೂ ತುಂಬಾ ಎಷ್ಟು ಬಡವರಾದ್ರೂ ಕೂಡ ಯಾರಾದ್ರೂ ಕೂಡ ಒಬ್ಬರಿಗೆ ಒಂದು ಲೋಟ ನೀರಾದ್ರೂ ಕೊಡ್ಬೋದು. ದೂರದಿಂದ ಯಾರು ಬಂದಾಗ ಆಯಾಸ ಆಗಿರುತ್ತೆ, ಇನ್ನೊಂದಾಗಿರುತ್ತೆ. ಸೊ ಅಟ್ಲೀಸ್ಟ್ ಅಷ್ಟಾದ್ರೂ ನಾವು ಕೊಡಬೇಕು. ಆದ್ರೆ ಈಗ ಕಾಲ ಬದಲಾಗಿದೆ, ಕಲಿಯುಗದಲ್ಲಿ ಯಾರ್ಯಾರು ಯಾವ ಹಿನ್ನೆಲೆಯಿಂದ ಬರ್ತಾರೋ ಗೊತ್ತಿಲ್ಲ. ಸೊ ಹಾಗೆ ನಾವು CCTV ಕ್ಯಾಮ್ರಾಗಳು ಹಾಕ್ಬೇಕಾಗುತ್ತೆ ಎಲ್ಲ ಕಡೆ. ಮತ್ತೆ ಎಷ್ಟೆಷ್ಟೋ ಕೇಳ್ತೇವೆ ನ್ಯೂಸ್ ಪೇಪರ್ ಅಲ್ಲಿ, ಇಲ್ಲಿ ಇವರು ಅಮೆಝಾನ್ ಇವರು ಬಂದ್ರು, ಅವ್ರು ಈ ರೀತಿ ಮಾಡ್ಬಿಟ್ರು, ಅವ್ರ ಮನೆ ಚೈನ್ ಕಿತ್ಕೊಂಡು ಹೋಗ್ಬಿಟ್ರು, ಇಲ್ಲಾಂದ್ರೆ ಇನ್ನೇನೋ ಒಂದು ಅತ್ಯಾಚಾರ ಮಾಡಿದ್ರು, ಇನ್ನೇನೋ ಇದು ಮಾಡಿದ್ರು, ಏನೋ ಕೇಳ್ತೇವೆ ನಾವು. ಯಾಕಂದ್ರೆ ಕಲಿಯುಗ ಪ್ರಭಾವದಲ್ಲಿ ಈಗ ಆಗ್ಬಿಟ್ಟಿದೆ. ಇಲ್ಲ ವೈದಿಕ ಕಾಲದಲ್ಲಿ ಇಲ್ಲ ಆತರ ನಮ್ಮ ಮನೆಯನ್ನು ಬೀಗ ಹಾಕಿಡೋದು ಕೂಡ ಅಗತ್ಯ ಇಲ್ಲ. ಅಷ್ಟು ಒಂದು ಧರ್ಮದ ಪಾಲನೆಯಲ್ಲಿ ಜನರು ಇರ್ತಾ ಇದ್ರು, ಆ ರೀತಿಯ ಒಂದು ನೈತಿಕ ಮಟ್ಟ ಇರ್ತಾ ಇತ್ತು. ನಾನು ಮಾಡೋ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಬರುತ್ತೆ ನನಗೆ, ನಾನು ಒಂದು ಇನ್ನೊಬ್ಬರಿಗೆ ನೋವು ಕೊಟ್ಟರೆ, ಇನ್ನೊಬ್ಬರಿಗೆ ಹಿಂಸೆ ಮಾಡಿದ್ರೆ ನನಗೆ ಬರುತ್ತದು ಅಂತ ಒಂದು ಮನವರಿಕೆ ಅಷ್ಟು ಜನರಲ್ಲಿ ಇದಿತ್ತು. ಹಾಗೆ ಅವರೊಂದು ಜವಾಬ್ದಾರಿಯುತ ಜೀವನದಲ್ಲಿ ಇರ್ತಾ ಇದ್ರು. ಈಗ ಪುನರ್ಜನ್ಮ, ಈ ಪ್ರತಿಕ್ರಿಯೆ ಬಗ್ಗೆ ನಂಬಿಕೆ ಇಲ್ಲ. ಹಾಗೆ ಜನರು ಹೇಗೋ ಏನೋ ಹಣವನ್ನು ಗಳಿಸೋಣ. ಯಾರದು ಚಾರ್ವಾಕ ಮುನಿ ಹೇಳೋದು. ಚಾರ್ವಾಕ ಮುನಿ ಏನ್ ಹೇಳ್ತಾರೆ ಅವರು, ರೀಣಂ ಕೃತ್ವ ಘೃತಂ ಪಿಬೇತ್ ಯಾವಜ್ಜೀವೇ ಸುಖಂ ಜೀವೇತ್ ಭಸ್ಮೀಭೂತಸ್ಯ ದೇಹಸ್ಯ ಕಿಂ ಪುನರಾಗಮನಂ ಭವೇತ್. ಇದು ತತ್ವ. ಇವತ್ತಿನ ವಿಜ್ಞಾನಿಗಳು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಈ ರಾಜಕಾರಣಿಗಳು ಅವರ ಒಂದು ವಿದ್ಯಾಭ್ಯಾಸದಿಂದ ಏನ್ ಮಾಡ್ಬಿಟ್ಟಿದ್ದಾರೆ, ಈ ಚಾರ್ವಾಕ ತತ್ವವನ್ನು ಅವ್ರು ತಗೊಂಡಿದ್ದಾರೆ. ಚಾರ್ವಾಕ ಒಬ್ಬ ಮುನಿ ಅಂದ್ರೆ ಅವನು ಕೂಡ ತುಂಬಾ ಚಿಂತಕ. ಮುನಿ ಅಂದ್ರೆ ಬೇರೆ ಬೇರೆ ರೀತಿಯ ಮುನಿಗಳಿರ್ತಾರೆ, ಭಕ್ತರಲ್ಲದವರು ಕೂಡ ಮುನಿಗಳು ಅಂತ ಹೇಳ್ತಾರೆ. ಮುನಿ ಅಂದ್ರೆ ತುಂಬಾ ಮನಸ್ಸನ್ನು ತುಂಬಾ ವೇಗವಾಗಿ ಚಲಿಸಿ ತುಂಬಾ ಯೋಚನೆಗಳು, ತುಂಬಾ ಆಳವಾಗಿ ಯೋಚನೆ ಮಾಡೋ ಆ ವ್ಯಕ್ತಿ ಮುನಿಗಳು. ಸೊ ಈ ಚಾರ್ವಾಕ ಒಬ್ಬ ಮುನಿ, ನಾಸ್ತಿಕನ್. ಸೊ ಅವ್ರು ಹೇಳೋದು, ಹೇಗೆ ಆಗ್ಲಿ ನೀವು ಏನೋ ಘೃತಂ ಪಿಬೇತಿ ಋಣಂ ಕೃತ್ವ. ಅವ್ರು ಹೇಳೋದವರು,
ಹೇಗಾದ್ರೂ ಯಾರಿಂದಾದ್ರೂ ನೀವು ಸಾಲವನ್ನು ಬೇಡಿ, ಮೋಸ ಮಾಡಿ, ವಂಚನೆ ಮಾಡಿ, ಹೇಗಾದ್ರೂ ಮಾಡಿ ನೀವು ಏನ್ ಮಾಡ್ಬೇಕು, ನೀವು ಹಣವನ್ನು ಸಂಪಾದನೆ ಮಾಡಿ, ಸಂಗ್ರಹಿಸ್ಬೇಕು. ಇವತ್ತು ಕೂಡ ನಮ್ಮದು ಹಾಗೆ ಎಲ್ಲ ಬೇರೆ ಬೇರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅದು ಹೇಗೆ ಲಾಭವನ್ನು ಮಾಡೋದು. ಸೊ ಎನಿವೆ, ಹೇಗೋ ಒಂದು ಈಗ ಮೋಸದಿಂದನೋ ನೇರವಾಗೋ ಇನ್ನೊಂದು ರೀತಿಯಲ್ಲೋ ಹೇಗೋ ಮಾಡಿ ಹಣವನ್ನು ಗಳಿಸಿ. ಸೊ ಇದರಿಂದ ಗಳಿಸಿದ್ರಿಂದ ಏನಾಗುತ್ತೆ, ನಿಮಗೆ ಹಣ ಸಿಕ್ಕಿದ್ಮೇಲೆ ನೀವು ಏನ್ ಬೇಕಾದ್ರೂ ನೀವು ಖರೀದಿ ಮಾಡ್ಬೋದು. ಹಣ ಇದ್ರೆ ತಾನೇ ಖರೀದಿ ಮಾಡೋದು. ಅದರಲ್ಲೂ ಹೇಳ್ತಾರೆ, ಖರೀದಿ ಮಾಡಿ ಆನಂದ ಅಂದ್ರೆ ಒಳ್ಳೆಯ ಆಹಾರವನ್ನು ಸೇವಿಸುವುದು. ಒಳ್ಳೆಯ ಆಹಾರವನ್ನು ಸೇವಿಸೋದ್ರೆ ಇವಾಗ ಬೇರೆ ಬೇರೆ ಇದೆ, ಈಗ ಪಿಜ್ಜಾ ಅದು ಇದು ನಮ್ಮ ಒಳ್ಳೆ ಇದು ಆಹಾರಗಳು. ಸೊ ಹಿಂದೆ ಆ ತರ ಇರ್ಲಿಲ್ಲ. ಹಿಂದೆ ವೈದಿಕ ಕಾಲದಲ್ಲಿ ಇನ್ನ ಆಹಾರ ಅಂದ್ರೆ ಅದನ್ನು ತುಪ್ಪದಲ್ಲಿ ಮಾಡುವ ಆಹಾರ. ಸೊ ಅದಕ್ಕೆ ಅವರು ಚಾಲಕ ಮುನಿ ಹೇಳೋದು, ಉದ್ದೇಶ ಒಂದೇ ಇಂದ್ರಿಯ ಸುಖ, ಇಂದ್ರಿಯ ತೃಪ್ತಿನೇ. ಅದು ಹೇಳ್ತಾರೆ, ಋಣಂ ಕೃತ್ವ ಹೇಗಾದ್ರೂ ಇದು ಮಾಡಿ ಹಣವನ್ನು ಗಳಿಸಿ ಇದನ್ನು ತುಪ್ಪವನ್ನು ಕುಡಿರಿ ಅಂದ್ರೆ ಅಷ್ಟು ರೀತಿ ಆಹಾರವನ್ನು ತಯಾರಿಸಿ ತಿನ್ನಿ. ಸೊ ಮೋಸ ಮಾಡ್ಬೋದು, ಹೇಗಾದ್ರೂ ಮಾಡಿ ಹಣವನ್ನು ಗಳಿಸಿ. ಯಾಕೆ, ಅಯ್ಯೋ ನಾನು ಈ ತರ ಎಲ್ಲ ಮೋಸ ಮಾಡಿ ವಂಚನೆ ಮಾಡಿದ್ರೆ ನನಗೆ ಪಾಪಕಾರಿ ಆಗತ್ತೆ, ನನ್ನನ್ನು ಮತ್ತೆ ನನಗೆ ಹೊಣೆಗಾರಿಕೆ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಭಸ್ಮೀಭೂತಸ್ಯ ದೇಹಸ್ಯ ಕಿಂಪು ಪುನರಾಗನಂ ಭವೇತ್. ಈ ದೇಹ ಒಂದು ದಿವಸ ಭಸ್ಮವಾಗ್ಬಿಡುತ್ತೆ. ಅಂತ್ಯವಾದ್ಮೇಲೆ ಈ ದೇಹವನ್ನು ಏನ್ ಮಾಡ್ತೇವೆ ನಾವು, ಬೆಂಕಿಗೆ ಹಾಕ್ಬಿಡ್ತೇವೋ, ಇಲ್ಲಾಂದ್ರೆ ಒಬ್ರು ಕಾಫಿನಲ್ಲಿ ಹಾಕ್ತಾರೋ, ಬೇರೆ ಬೇರೆ ರೀತಿಯಲ್ಲಿ ಇದರ ಅಂತ್ಯ ಆಗುತ್ತೆ. ಸೊ ಅವ್ರು ಹೇಳ್ತಾರೆ, ಈಗ ವೈದಿಕ ಕಾಲದಲ್ಲಿ ಅದನ್ನ ಭಸ್ಮ ಮಾಡ್ಬಿಡ್ತಾರೆ. ಹಾಗೆ ಭಸ್ಮೀಭೂತಸ್ಯ, ದೇಹವನ್ನು ಭಸ್ಮ ಮಾಡಿದ್ಮೇಲೆ ಕಿಂ ಪುನರಾಗನಂ ಭವೆ, ಮತ್ತೆ ಯಾರು ಹುಟ್ಟಿ ಬರ್ತಾರೆ, ದೇಹ ಹೊಟ್ಟೈತಲ್ಲ. ಸೊ ಅಂದ್ರೆ ಕಂಪ್ಲೀಟ್ ದೇಹದ ಭಾವನೆಯಲ್ಲಿದ್ದಾರೆ. ದೇಹದಲ್ಲಿರುವ ಜೀವ, ಅದು ಆತ್ಮ, ಅದು ಬೇರೆದು, ಅದು ಭಿನ್ನವಾದದ್ದು, ಅದರ ಅಸ್ತಿತ್ವ ಬೇರೆ ಅಂತ ಗೊತ್ತಿಲ್ಲ. ಸೊ ಹೀಗೆ ಇವತ್ತಿನ ಪ್ರಪಂಚ, ಇವತ್ತು ಆಧುನಿಕ ವಿದ್ಯಾಭ್ಯಾಸ, ಆಧುನಿಕ ಚಿಂತನೆ ಇದು ನಮ್ಮನ್ನು ಈ ರೀತಿ ಮಾಡ್ತಾ ಇದೆ. ಸೊ ಎನಿವೆ ಇದೆಲ್ಲ ಇದು ನಾವು ಹೇಗೆ ನಾವು ಇರಬೇಕು, ನಾವು ಚೇತನಾತ್ಮ, ಭಗವಂತನಿದ್ದಾನೆ. ಮತ್ತೆ ಹೇಗೆ ಎತ್ತ ವ್ಯಕ್ತಿಗಳಿಗೆ ಹೇಗೆ ನಾವು ಅವರ ಇದು ಮಾಡ್ಬೇಕು ನಾವು. ಸೊ ಕೃಷ್ಣ ಬಲರಾಮನೇ ತೋರಿಸಿದ್ದು. ಕೃಷ್ಣನು ಕೂಡ ಮತ್ತೆ ನಾವು ನೋಡ್ತೇವೆ, ಕೃಷ್ಣನು ದ್ವಾರಕೆಯಲ್ಲಿದ್ದಾಗ ಸುಧಾಮ ಬ್ರಾಹ್ಮಣ ಬರ್ತಾರೆ. ಸುಧಾಮ ಹೊರಗೆ ನೋಡಿದ್ರೆ ತುಂಬಾ ಬಡವ, ಏನೋ ಒಂದು ಹಳೆಯ ಬಟ್ಟೆ, ಒಂದು ಕೊಳಕಾದ ಬಟ್ಟೆ, ಅದರಲ್ಲೂ ಕೂಡ ಒಂದೇನೋ ಒಂದು ಇದಿರ್ಬೋದು. ಸೊ ಹಾಗೆ ಬಂದದ್ದು. ಆದ್ರೆ ಹೇಳ್ತಾರೆ, ಕೃಷ್ಣನಿಗೆ ಗೊತ್ತು ಸುಧಾಮ ತನ್ನ ಸ್ನೇಹಿತನು, ದೊಡ್ಡ ಭಕ್ತನು. ಕೃಷ್ಣನು ಹೇಳ್ತಾನೆ, ಆ ರೀತಿ ಗೌರವಿಸಿದ್ದು ಸುಧಾಮ ಬ್ರಾಹ್ಮಣನಿಗೆ. ಸುಧಾಮನಿಗೆ ತನ್ನದೇ ಒಂದು ಹಾಸಿಗೆ ಮೇಲೆ ಕೂಡಿಸಿದ್ದು. ಮತ್ತೆ ಅವರು ಮತ್ತೆ ರುಕ್ಮಿಣಿ ದೇವಿ, ಮಹಾಲಕ್ಷ್ಮಿ, ಸೊ ಅವರು ಸೇರಿ ಸುಧಾಮನ ಪಾದಗಳನ್ನು ತೊಳೆದದ್ದು. ಮತ್ತೆ ಅವರ ನಂತರ ರುಕ್ಮಿಣಿ ದೇವಿ ಕೂಡ ಅವರಿಗೆ ಬೀಸಣಿಗೆ ಇದು ಮಾಡ್ತಾ ಇದ್ರು. ಸೊ ಈ ರೀತಿ ಎಲ್ಲ ಕೇಳ್ತೇವೆ. ಸೊ ಈ ರೀತಿ ಗೌರವದಿಂದ ಅವರಿಗೆ ಇದು ಮಾಡಿ. ಅದೇ ರೀತಿ ನಾರದ ಮುನಿಗಳು ಬಂದಾಗ ಕೂಡ ಶ್ರೀಕೃಷ್ಣನೇ ಸ್ವತಃ ನಾರದ ಮುನಿ ಬಂದದ್ದು ನೋಡೋಣ ಕೃಷ್ಣ ಹೇಗೆ ಚಟುವಟಿಕೆಗಳು ಮಾಡ್ತಾ ಇದ್ದಾನೆ. ಸಾಗಲು ಕೂಡ ನಾರದ ಮುನಿಗಳಿಗೆ ಭಗವಂತನು ತುಂಬಾ, ಒಬ್ಬ ರಾಜನಾದ ವ್ಯಕ್ತಿ, ಒಬ್ಬ ಸಂತನ್ ಅವರಿಗೆ ಹೇಗೆ, ಒಬ್ಬ ಸನ್ಯಾಸಿ ಅವರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು, ಗೌರವಿಸ್ಬೇಕು. ಸೊ ಆ ರೀತಿ ಭಗವಂತನು ತೋರಿಸಿದ ಕ್ರಮಗಳು ಇದೆಲ್ಲ. ಸೊ ಸಾಮಾನ್ಯವಾಗಿ ಕೂಡ ನಾವು ಹೇಳ್ತೀವಿ, ಸನ್ಯಾಸಿಗಳು ಬಂದಾಗ ಅಟ್ಲೀಸ್ಟ್ ಏನ್ ಹೇಳ್ತಾರೆ, ಸನ್ಯಾಸಿ ಬಂದಾಗ ಅವ್ರಿಗೆ ಅವ್ರ ಪಾದಗಳನ್ನು ತೊಳಿಬಹುದು, ಮತ್ತೆ ಅವ್ರಿಗೆ ಆರತಿ ಮಾಡ್ಬೋದು. ಇದೆಲ್ಲ ವೈದಿಕ ಕ್ರಮ ಇದೆ. ಸೊ ಇಲ್ಲಾಂದ್ರೆ ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಪ್ರಣಾಮಗಳು, ಒಂದು ದಂಡವತ್ ಪ್ರಣಾಮ ಸಾಧನಾದ ಕೂಡ ನಾವು ಅರ್ಪಣೆ ಮಾಡ್ಬೋದು ನಾವು. ಸೊ ಅದರಿಂದ ಆದ್ರೂ ಅದನ್ನ ಮಾಡ್ಬೇಕು ಅಂತ ವೈದಿಕ ಕ್ರಮ ಇದೆ. ಆದ್ರೆ ಇಲ್ಲಿ ಧ್ರುವ ಮಹಾರಾಜರ ವಿಷಯದಲ್ಲಿ ಬಂದಾಗ ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಏನೂ ಆಗ್ಲಿಲ್ಲ ಅಂದ್ರೆ ಒಂದು ಸಡನ್ ಆಗಿ ನಮ್ಗೆ ಏನ್ ಮಾಡೋದು ಗೊತ್ತಿಲ್ಲ, ನಾವು ಇರೋ ಸನ್ನಿವೇಶನೋ, ಒಂದು ಸ್ಥಿತಿನೋ, ಒಂದು ಕಾಲ ಎಲ್ಲ ಪ್ರತಿಯೊಂದು ವಸ್ತುನೋ ದೇಶ ಕಾಲ ಪಾತ್ರ, ಸೊ ಅದ್ರ ಮೇಲೆ ಅನ್ವಯಿಸಿದೆ. ಸೊ ಹಾಗಾದ್ರೆ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವೆಲ್ಲೋ ಹೊರಗೆಲ್ಲೋ ಭೇಟಿ ಮಾಡಿದಾಗೋ, ಇನ್ನೊಂದೆಲ್ಲ ನೋಡಿದಾಗ, ಆಗ ಅವೆಲ್ಲ ಮಾಡಕ್ ಆಗೋದಿಲ್ಲ. ಆ ರೀತಿಯ ನೀವು ಮಾಡ್ಬೇಕು ಅಂದ್ರೂ ಮಾಡಕ್ ಆಗಲ್ಲ, ಪ್ರಪಂಚ ಇನ್ನೊಂದು ರೀತಿಯಲ್ಲಿ ನೋಡುತ್ತೆ ನೀವು. ಸೊ ಇಲ್ಲಿ ಹೇಳ್ತಾರೆ, ಏನು ಮಾಡಬೇಡಿ, ಅಟ್ಲೀಸ್ಟ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಈ ರೀತಿಯಿಂದ ಹೇಳೋದ್ರಿಂದ ಹೇಳ್ತಾರೆ, ಈ ರೀತಿಯಿಂದ ನಾವು ಒಬ್ಬ ಹಿರಿಯರಿಗೋ ಇಲ್ಲ ಒಂದು ಉನ್ನತ ವ್ಯಕ್ತಿಗಳಿಗೋ ನಾವು ಗೌರವಿಸಿದಾಗತ್ತೆ, ಅವ್ರು ಕೂಡ ಸಂತೋಷ ಆಗತ್ತೆ. ಸೊ ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದ ಪಾಯಿಂಟ್ ಹೇಳ್ತಾ ಇರೋದು, ಒಂದು ಅಪಾಯಕಾರಿ ಸ್ಥಿತಿ ನಾವಿದ್ದಾಗ, ಅಜಾಮಿಳ ಇರೋ ರೀತಿ ಸ್ಥಿತಿನೋ, ದ್ರೌಪದಿ ಇರೋ ಸ್ಥಿತಿಯಲ್ಲೋ ಬರುತ್ತೆ, ಸನ್ನಿವೇಶಗಳು ಬರುತ್ತೆ ಜೀವನದಲ್ಲಿ, ನಮ್ಗೆ ಕಷ್ಟಗಳು ಬರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು,
ಹರೇ ಕೃಷ್ಣವನ್ನು ಹೇಳ್ಬೇಕು. ಸೊ ಹರೇ ಕೃಷ್ಣ ಮಂತ್ರ ನಾವು ಹೇಳಿದ್ರೆ ನಾವು ಭಗವಂತನಿಂದ ರಕ್ಷಣೆ ಸಿಗುತ್ತೆ, ಭಗವಂತನಿಂದ ಮಾರ್ಗದರ್ಶನ ಸಿಗುತ್ತೆ, ಭಗವಂತನಿಂದ ನಮಗೆ ಅಪಾಯ ಸ್ಥಿತಿಯಿಂದ ನಾವು ಮುಕ್ತರಾಗ್ತೇವೆ. ಇಲ್ಲ ಆನಂದ ಸ್ಥಿತಿಗಳಲ್ಲೋ ಇನ್ನು ಯಾವ ಸ್ಥಿತಿಗಳಲ್ಲೂ ಕೂಡ ನಾವು ಈ ಹರೇ ಕೃಷ್ಣ ಹೇಳೋದ್ರಿಂದ ಹೇಳ್ತಾರೆ. ಈಗ ಕೆಲವು ಭಕ್ತರು ಯಾರೋ ಸಿಗ್ತಾರೆ, ನಮ್ಗೆ ಸಿಕ್ಕಿದಾಗ ಏನ್ ನೋಡಿದ್ರೆ ನಾವು ಹರೇ ಕೃಷ್ಣ ಹೇಳೋದ್ರಿಂದ ಅವ್ರಿಗೆ ಸಂತೋಷ ಆಗತ್ತೆ. ಭಕ್ತರು ನಾವೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ತಿರುಗಾಡ್ತಿರ್ತೀವಿ, ಯಾರಾದ್ರೂ ಸಿಕ್ಕಿ ಹರೇ ಕೃಷ್ಣ ಅಂತ ಹೇಳಿದ್ರೆ ಸಂತೋಷ ಆಗುತ್ತೆ. ಸೊ ಹೀಗೆ ಹೇಳ್ತಾರೆ. ಇದು ನಾವು ಭಗವಂತನನ್ನು ಕೂಡ ಇಲ್ಲ ಭಗವಂತನ ಭಕ್ತರನ್ನು ಕೂಡ ಆಧರಿಸಿ ಅವರನ್ನು ತೃಪ್ತಿಪಡಿಸುವ ವಿಧಾನ. ಹರೇ ಕೃಷ್ಣ ಮಂತ್ರ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ ಇವತ್ತಿನ ನಾವು ವಿಷಯ ಇವತ್ತು ಕೇಳಿದ ಬಗ್ಗೆ? ಏನಾದ್ರು ಯಾರಿಗಾದ್ರೂ ಏನಾದ್ರು ನೆನಪು ಬಂದ್ರೆ ಹೇಳ್ಬೋದು. ಸೊ ನಾನೊಂದು ಇಲ್ಲಾಂದ್ರೆ ಶೇರ್ ಮಾಡ್ತೀನಿ. ಈಗ ಒಂದು ಓದ್ತಾ ಇದ್ದೆ ನಾನು. ಏನ್ ಓದ್ತಾ ಇದ್ದೆ ಅಂದ್ರೆ ಇದ್ರದ್ದು ಏನೋ ಯಮದೂತರು ವಿಷ್ಣುದೂತರಿಂದ ಅವ್ರನ್ನ ಕಳಿಸ್ಬಿಡ್ತಾರ. ಹೋಗಿ ನಿಮ್ಗೆ ಇಲ್ಲಿಂದ ಏನ್ ಕೆಲಸ ಇಲ್ಲ, ನಿಮ್ಗೆ ಅಜಾಮಿಳನು ಬಿಟ್ಟುಬಿಡಿ, ಅಜಾಮಿಳನು ಒಂದು ಭಕ್ತನು ಅಂತ ಬಿಟ್ಬಿಡಿ ಅಂತ ಕಳಿಸ್ಬಿಡ್ತಾರೆ. ಸೊ ಅವಾಗ ಅವರು ಇವ್ರ ಹತ್ರ ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ? ಯಮರಾಜರ ಹತ್ರ ಹೋಗ್ತಾರೆ. ಯಮರಾಜರ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಯಾರು ಈ ವ್ಯಕ್ತಿ? ಸಾರಿ, ನಾನು ತಪ್ಪು ಶೇರ್ ಮಾಡ್ತಾ ಇದ್ದೀನಿ. ಇದು 6ನೇ ಸ್ಕಂದದಲ್ಲಿ ಇದು ಬರೋದಿದು. ಸೊ ಅವರು ಯಾರು ಈ ವ್ಯಕ್ತಿಗಳು? ನಾವು ನೋಡಿದ್ದು ಅಸಾಧಾರಣ ಸುಂದರವಾದ ವ್ಯಕ್ತಿಗಳು, ವಿಷ್ಣುದೂತರು. ಯಾರು ಇವರ ಬಗ್ಗೆ ನಾವು ಕೇಳಬೇಕು ಅಂತ ಯಮದೂತರು ಯಮರಾಜನ ಹತ್ರ ಬರ್ತಾರೆ. ಸೊ ಹೇಳ್ತಾರೆ. ಆಗ ಯಮರಾಜನ್ ಹೇಳೋದು ಈ 18ನೇ ಶ್ಲೋಕ 6ನೇ ಸ್ಕಂದದ 18ನೇ ಶ್ಲೋಕ ಕನ್ನಡದಲ್ಲೇ ಆಗ್ತೇನೆ, ನಾನು ನೋಡೋಣ. 6:3:18 ಭೂತಾನಿ ವಿಷ್ಣು ಸುರಪೂಜಿತಾನಿ. ಇದು ಯಮರಾಜನು ಹೇಳ್ತಾ ಇರೋ ಮಾತುಗಳು. ಭೂತಾನಿ ವಿಷ್ಣು ಸುರಪೂಜಿತಾನಿ ದುರ್ದರ್ಶ ಲಿಂಗಾನಿ ಮಹಾ ಅದ್ಭುತಾನಿ ರಕ್ಷಂತಿ ತದ್ ಭಕ್ತಿಮತ ಪರೇಭ್ಯೋ ಮತ್ತಶ್ಚ ಮರ್ತ್ಯಾನ್ ಅತ ಸರ್ವತಶ್ಚ. ನೋಡಿ ಟ್ರಾನ್ಸ್ಲೇಷನ್. ದೇವತೆಗಳಿಂದಲೂ ಪೂಜಿಸಲ್ಪಡುವ ಭಗವಾನ್ ವಿಷ್ಣುವಿನ ಆದೇಶಕಾರರು. ಇಲ್ಲಿ ಸ್ವಲ್ಪ ಆದೇಶ ವಾಹಕರು ಅಂತನಾಗಿದೆ. ವಿಷ್ಣುವಿನ ಸೇವಕರು, ವಿಷ್ಣುದೂತರು. ವಿಷ್ಣುವಿನಂತೆಯೇ ಅದ್ಭುತವಾದ ದೈಹಿಕ ಲಕ್ಷಣಗಳನ್ನು ಹೊಂದಿದ್ದಾರೆ ಮತ್ತು ಬಹಳ ವಿರಳವಾಗಿ ಕಂಡು ಬರುತ್ತಾರೆ. ಸೊ ಅವರನ್ನು ನೋಡೋದು ಕೂಡ ನಾವು ನೋಡಿಲ್ಲ, ಇಷ್ಟವರೆಗೂ ನಾವು ನೋಡೋ ಭಾಗ್ಯ ಇಲ್ಲ ನಮಗೆ. ವಿಷ್ಣುದೂತರು ಭಗವಂತನ ಭಕ್ತರನ್ನು ಶತ್ರುಗಳ ಕೈಯಿಂದ, ಅಸೂಯೆ ಪಟ್ಟ ವ್ಯಕ್ತಿಗಳಿಂದ ಮತ್ತು ನನ್ನ ಅಧಿಕಾರ ವ್ಯಾಪ್ತಿಯಿಂದ ಹಾಗೂ ನೈಸರ್ಗಿಕ ಅಡಚಣೆಗಳಿಂದ ರಕ್ಷಿಸುತ್ತಾರೆ. ನೋಡಿ, ವಿಷ್ಣುದೂತರು ಇದ್ದಾರೆ. ವಿಷ್ಣುದೂತರು ಭಗವಂತನ ಆಜ್ಞೆಯಿಂದ ಅವರು ಎಲ್ಲ ವ್ಯಾಪಕವಾಗಿದ್ದಾರೆ. ಮತ್ತೆ ಅವರು ಭಕ್ತರಿಗೆ ರಕ್ಷಣೆ ಕೊಡ್ತಾರೆ ಅಂತ ಇಲ್ಲಿ ಯಮರಾಜರು ಹೇಳ್ತಾ ಇದ್ದಾರೆ. ವಿಷ್ಣುದೂತರು ಭಗವಂತನ ಭಕ್ತರನ್ನು ಶತ್ರುಗಳ ಕೈಯಿಂದ, ನಮ್ಗೆ ಎಷ್ಟೋ ಶತ್ರುಗಳು ಇರ್ಬೋದು, ಈ ಭೌತಿಕ ಜಗತ್ತಂದ್ರೆ ಶತ್ರುಗಳಾಗ್ತಾರೆ ಅಂತ. ಯುಧಿಷ್ಠಿರ ಮಹಾರಾಜರಿಗೆ ಅಜಾತ ಶತ್ರು ಯಾರು ಹುಟ್ಟಿಲ್ಲ, ಆದ್ರೂ ಕೂಡ ದುರ್ಯೋಧನ ಶತ್ರು ಆದ. ಹಾಗಿರುವಾಗ ನಮಗೆ ಸಹಜವಾಗಿ ಬಹಳ ಶತ್ರುಗಳು ಇರ್ತಾರೆ. ಆದ್ರೆ ಹೇಳ್ತಾ ಇದ್ದಾರೆ, ವಿಷ್ಣುದೂತರು ಭಗವಂತನ ಭಕ್ತರನ್ನು ಶತ್ರುಗಳ ಕೈಯಿಂದ, ಅಸೂಯೆ ಪಟ್ಟ ವ್ಯಕ್ತಿಗಳಿಂದ ಮತ್ತು ನನ್ನ ಅಧಿಕಾರ ವ್ಯಾಪ್ತಿಯಿಂದ. ಯಮರಾಜನ ಅಧಿಕಾರ ಎಲ್ಲ ಕಡೆ ಇದೆ. ಎಲ್ಲರೂ ಕೂಡ ಅಯ್ಯೋ ನಾನು ಈ ತರ, ನಾನು ಆ ತರ, ನಾನು ಇಷ್ಟು ಸಾಹುಕಾರನು, ನಾನು ಇಷ್ಟು ವಿದ್ಯಾಭ್ಯಾಸ PhD ಕಲ್ತವನು, ಇಷ್ಟು ನಾನು, ಯಾರು ಏನು ಮಾಡಕ್ಕಾಗಲ್ಲ. ಯಮರಾಜನು ಕರೆದಾಗ ಅವರ ಕೋರ್ಟ್ ಹೋಗ್ಲೇಬೇಕು. ಈ ಕೋರ್ಟ್ ನಾವು ತಪ್ಪಿಸ್ಬೋದು, ಈ ಕೋರ್ಟ್ ಸಮನ್ಸ್ ಬರುತ್ತೆ, ನಾವು ದೇಶದಿಂದ ಹೊರಗೆ ಹೋಗ್ಬಿಡ್ತಾರೆ, ಜನರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲೂ ಮತ್ತೆ ಇಡಲಿಕ್ಕೆ ಆಗಲ್ಲ ಅವ್ರನ್ನ. ಇಂಟರ್ಪೋಲ್ ಅದು ಇದೇನೋ ಪ್ರಯತ್ನ ಮಾಡ್ತಾರೆ, ಆದ್ರೂ ಆಗೋದಿಲ್ಲ, ಸಿಗೋದಿಲ್ಲ. ಅವ್ರು ಆ ದೇಶದಿಂದ ಇನ್ನೊಂದು ದೇಶಕ್ಕೆ ಕೊಡ್ತಾರೆ, ಇನ್ನೊಂದು ದೇಶಕ್ಕೆ ಕೊಡ್ತಾರೆ, ಏನೋ. ಮತ್ತೆ ಈ ಕಾನೂನಲ್ಲೂ ಕೂಡ ಈ ದೇಶದಲ್ಲೂ ನಮ್ಗೆ ಲಾಯರ್ಗಳಿದ್ದಾರೆ, ಇವ್ರಿಗೆ ಹಣ ಕೊಟ್ರೆ ಇವ್ರು ನಿಮಗೆ ಬೇಲ್ ಕೊಟ್ಬಿಡ್ತಾರೆ. ಇದಾಗೋದಿಲ್ಲ. ಯಮರಾಜನ ಅಲ್ಲಿ ನ್ಯಾಯ ಬಂದ್ರೆ ಯಮದೂತರು ಯಾರು ಕೂಡ ಏನು ಮಾಡಕ್ಕಾಗಲ್ಲ, ಯಾವ ಲಾಯರು ಕೂಡ ಸೇವ್ ಮಾಡಕ್ಕಾಗಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣುದೂತರು ಅದನ್ನ ರಕ್ಷಿಸಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಅವರ ಆಶ್ರಯಕ್ಕೆ ಬಂದ್ರೆ ನಾವು, ಅವರು ನಮ್ಮನ್ನ ಕಾಣಿದ್ರೆ ನಾವು ಯಮರಾಜನ ಅಧಿಕಾರದ ವ್ಯಾಪ್ತಿಯಿಂದ ಕೂಡ ನಾವು ರಕ್ಷಿತರಾಗಬಹುದು. ಹೇಗೆ ಅಜಾಮಿಳನ ಆತ್ಮ. ಹಾಗೂ ನೈಸರ್ಗಿಕ ಅಡಚಣೆಗಳಿಂದ,
ಪ್ರಕೃತಿಯಲ್ಲಿ ಎಷ್ಟೆಷ್ಟು ಏನೇನೋ ಆಗುತ್ತೆ ನಮಗೆ, ಆ ಪ್ರಕೃತಿಯ ವಿಕೋಪಗಳು, ನ್ಯಾಚುರಲ್ ಕ್ಯಾಲಾಮಿಟೀಸ್. ಆದ್ರೆ ಹೇಳ್ತಾರೆ ವಿಷ್ಣುದೂತರ ರಕ್ಷಣೆ ಕೊಡ್ತಾರೆ ಯಾರಿಗೆ? ಭಕ್ತರಿಗೆ. ಯಮರಾಜನು ತನ್ನ ಸೇವಕರು ವಿಷ್ಣುದೂತರನ್ನು ನೋಡಿ ಅಸೂಯೆ ಪಡುವಂತೆ ಮನವೊಲಿಸಲು ಅವರ ಗುಣಗಳನ್ನು ನಿರ್ದಿಷ್ಟವಾಗಿ ವಿವರಿಸಿದ್ದಾನೆ. ಯಮರಾಜನು ಯಮದೂತರಿಗೆ ಎಚ್ಚರಿಕೆ ನೀಡಿ, ದೇವತೆಗಳು ವಿಷ್ಣುದೂತರನ್ನು ಗೌರವಯುತವಾಗಿ ಪೂಜಿಸುತ್ತಾರೆ ಮತ್ತು ಭಗವಂತನ ಭಕ್ತರನ್ನು ಶತ್ರುಗಳ ಕೈಯಿಂದ, ನೈಸರ್ಗಿಕ ಅಡಚಣೆಗಳಿಂದ ಮತ್ತು ಈ ಭೌತಿಕ ಜಗತ್ತಿನ ಎಲ್ಲಾ ಅಪಾಯಕಾರಿ ಪರಿಸ್ಥಿತಿಗಳಿಂದ ರಕ್ಷಿಸಲು ಯಾವಾಗಲೂ ಬಹಳ ಜಾಗರೂಕರಾಗಿರುತ್ತಾರೆ. ಕೆಲವೊಮ್ಮೆ ಪ್ರಭುಪಾದರು ಹೇಳ್ತಾರೆ, ಕೆಲವೊಮ್ಮೆ ಕೃಷ್ಣ ಪ್ರಜ್ಞೆ ಸಮಾಜದ ಸದಸ್ಯರು, ನಮ್ಮ ಇಸ್ಕಾನ್ ಸದಸ್ಯರು ವಿಶ್ವ ಯುದ್ಧದ ಸನ್ನಿಹಿತ ಅಪಾಯದ ಬಗ್ಗೆ ಭಯಪಡುತ್ತಾರೆ ಮತ್ತು ಯುದ್ಧ ಸಂಭವಿಸಿದಲ್ಲಿ ಅವರಿಗೆ ಏನಾಗುತ್ತದೆ ಎಂದು ಕೇಳುತ್ತಾರೆ. ಸೊ ನಮಗೂ ಅನ್ಸುತ್ತೆ ಏನಾಗ್ತಾ ಇದೆ, ಎಲ್ಲ ನ್ಯೂಕ್ಲಿಯರ್ ಇದೆಲ್ಲ ಇದೆ, ಏನಾಗುತ್ತೆ? ಎಲ್ಲಾ ರೀತಿಯ ಅಪಾಯಗಳಲ್ಲಿ ಭಗವದ್ಗೀತೆಯಲ್ಲಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ದೃಢೀಕರಿಸಿದಂತೆ ವಿಷ್ಣುದೂತರು ಅಥವಾ ದೇವೋತ್ತಮ ಪರಮಪುರುಷನಿಂದ ತಮ್ಮ ರಕ್ಷಣೆಯ ಬಗ್ಗೆ ಅವರು ವಿಶ್ವಾಸ ಹೊಂದಿರಬೇಕು. ಭೌತಿಕ ಅಪಾಯವು ಭಕ್ತರಿಗೆ ಉದ್ದೇಶಿಸಿಲ್ಲ. ಇದು ಶ್ರೀಮದ್ ಭಾಗವತದಲ್ಲಿಯೂ ದೃಢೀಕರಿಸಲ್ಪಟ್ಟಿದೆ. ಪದಂ ಪದಂ ಯತ್ ವಿಪದಾಂ ನ ತೇಷಾಂ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿ ಹಂತದಲ್ಲೂ ಅಪಾಯಗಳಿವೆ, ಆದರೆ ಅವು ಭಗವಂತನ ಪಾದ ಕಮಲಗಳಿಗೆ ಸಂಪೂರ್ಣವಾಗಿ ಶರಣಾದ ಭಕ್ತರಿಗೆ ಉದ್ದೇಶಿಸಲಾಗಿಲ್ಲ. ವಿಷ್ಣುವಿನ ಶುದ್ಧ ಭಕ್ತರು ಭಗವಂತನ ರಕ್ಷಣೆಯ ಬಗ್ಗೆ ಖಚಿತವಾಗಿರಬಹುದು ಮತ್ತು ಅವರು ಈ ಭೌತಿಕ ಜಗತ್ತಿನಲ್ಲಿ ಇರುವವರೆಗೆ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಶ್ರೀಕೃಷ್ಣನ ಆರಾಧನೆಯನ್ನು, ಅಂದರೆ ಕೃಷ್ಣ ಪ್ರಜ್ಞೆಯ ಹರೇ ಕೃಷ್ಣ ಚಳುವಳಿಯನ್ನು ಬೋಧಿಸುವ ಮೂಲಕ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಸೊ ಶಿಲ ಪ್ರಭುಪಾದರು ಆಚಾರ್ಯರು, ಸಂಸ್ಥಾಪಕ ಆಚಾರ್ಯರು, ಅವರು ನಮ್ಗೆ ಭರವಸೆ ಕೊಡ್ತಾ ಇದ್ದಾರೆ, ನಾವು ಹೆದರಬಾರದು. ಭೌತಿಕವಾಗಿ ಎಷ್ಟೆಷ್ಟೋ ಸನ್ನಿವೇಶಗಳು ಬರುತ್ತೆ, ಎಷ್ಟೆಷ್ಟೋ ಇದು ಬರುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು? ನಾವು ಭೌತಿಕ ಜನರು ಅದಕ್ಕೆ ಒಂದು ರಕ್ಷಣೆಗೋಸ್ಕರ ಅವರ ಚಿಂತನೆ ಇದೆ, ನಾವು ಆ ರೀತಿ ಮಾಡೋದು ಬೇಡ. ನಾವು ಕೃಷ್ಣನನ್ನು, ಶ್ರೀ ಚೈತನ್ಯ ಮಹಾಪ್ರಭುವನ್ನು ಅವಲಂಬಿಸಿ ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಳಬೇಕು. ಹರೇ ಕೃಷ್ಣ ಮಂತ್ರವನ್ನು ಬೇರೆಯವ್ರು ಹೇಳೋದು ಪ್ರಯತ್ನ, ಒಂದು ಪ್ರಚಾರ ನಾವು ಮಾಡಬೇಕು. ಅಷ್ಟೇ ನಮ್ಮ ಕರ್ತವ್ಯ. ಭಾಗವತ 2-3 ಶ್ಲೋಕಗಳು ಬರುತ್ತೆ. ಇದು 18ನೇ ಶ್ಲೋಕ, ಹಾಗೆ 17ನೇ ಶ್ಲೋಕ ಕೂಡ. ಓಕೆ, ಇರ್ಲಿ. ಹರೇ ಕೃಷ್ಣ. ನಾನು ಇವತ್ತಿಗೆ ನಿಲ್ಲಿಸ್ತೇನೆ.